ಸ್ವಾಗತ. ನಾನಂಜು. ನಮ್ಮ ಇವತ್ತಿನ ವಿಐಪಿ ಅತಿಥಿಯಾಗಿದ್ದಾರೆ ಕಾಪು ಶಾಸಕರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು. ಮೊದಲದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿನಯ್ ಕುಮಾರ್ ಸೊರಕೆ ಅವರೇ, ನಿಮ್ಮ ಒಂದು ಹೆಸರು ಕೇಳಿದಾಗಲೇ ಸುದೀರ್ಘವಾದಂತಹ ಒಂದು ರಾಜಕೀಯ ಜರ್ನಿ ಅನ್ನುವಂಥದ್ದು ಶುರುವಾಗುತ್ತೆ. ಬಹುಶಃ 40 ವರ್ಷಗಳಿಂದ ಈ ರಾಜಕೀಯ ಕ್ಷೇತ್ರದಲ್ಲಿದ್ದೀರಿ. ಹೇಗಾಯಿತು ಈ 40 ವರ್ಷದಿಂದ ಇವತ್ತಿನವರೆಗಿನ ಅನುಭವ? ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಬಗ್ಗೆ ಕೆಲಸ ಕಾರ್ಯ ಮಾಡ್ತಾಯಿತ್ತು. ನಂತರ ನಾನು ಇಂದಿರಾ ಗಾಂಧಿಯವರ ಲೀಡರ್ಶಿಪ್ಪನ್ನು ಆಕರ್ಷಿತನಾದೆ. ಆ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಕಾಂಗ್ರೆಸ್ನ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. NSUAಯಲ್ಲಿ ರಾಜ್ಯದ ಅಧ್ಯಕ್ಷನಾಗಿದ್ದೆ. ನಂತರ ನನಗೆ ರಾಜ್ಯದ ಅಧ್ಯಕ್ಷರು ಸ್ಪರ್ಧೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ರಾಜೀವ್ ಗಾಂಧಿಯವರು ತೆಗೊಂಡ್ರು. ಆ ಸಮಯದಲ್ಲಿ ಪುತ್ತೂರಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಪುತ್ತೂರಲ್ಲಿ ನಾನು 2 ಸಲ ಶಾಸಕನಾಗಿದ್ದೆ. ನಂತರ 1 ಸಲ ಸೋಲಾಯಿತು. ನಂತರ ನಾನು ಉಡುಪಿಯಲ್ಲಿ ಲೋಕಸಭಾ ಸದಸ್ಯನಾಗಿದ್ದೆ. ಅದೇ ರೀತಿಯಲ್ಲಿ 8 ವರ್ಷಗಳ ಕಾಲ ಜನಸೇವೆ ಮಾಡುವಂಥ ಅವಕಾಶ ಇರಲಿಲ್ಲ. ಈಗ ಪುನಃ ಪಕ್ಷ ಮತ್ತು ಕಾಪು ಕ್ಷೇತ್ರ ಜನಸೇವೆ ಮಾಡುವಂಥ ಒಂದು ಅವಕಾಶವನ್ನು ಕಳೆದ 5 ವರ್ಷಗಳ ಕಾಲ ಕಲ್ಪಿಸಿಕೊಟ್ಟಿದ್ದಾರೆ. ಕಾಪುವಿನ ಮಹಾಜನತೆ ಅವಕಾಶ ಕಲ್ಪಿಸಿಕೊಟ್ಟ ಸಂದರ್ಭದಲ್ಲಿ 3 ವರ್ಷ ಕಾಲ ನಾನು ಸಚಿವನಾಗಿ ಕೂಡ ಕೆಲಸ ಕಾರ್ಯ ಮಾಡುವಂಥ ಅವಕಾಶ ಸಿಕ್ತು. ನಂತರ ಈಗ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ಕ್ಷೇತ್ರದ ನನಗೆ ಜನಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಋಣಭಾರ ನನ್ನ ತಲೆ ಮೇಲೆ ಇದೆ. ಆ ಋಣಭಾರ ಕಡಿಮೆ ಮಾಡುವಂಥ ದೃಷ್ಟಿಯಲ್ಲಿ ನಾನು ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಜನರ ನಿರೀಕ್ಷೆಗಳಿಗೆ ಹೊಂದಿಕೊಂಡು ಕೆಲಸ ಕಾರ್ಯ ಮಾಡಬೇಕು, ಊರನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ನಾನು ನಡೆಸ್ತಾ ಇದ್ದೀನಿ. ಬಹುಶಃ ನಿಮ್ಮ ಈ ರಾಜಕೀಯ ಜೀವನದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳು ಕೂಡ ನಿಮ್ಮೆದುರಿಗೆ ಬಂದಿರ್ಬೋದು. ಸೊ ನೀವು ಇಂತಹದ್ದೇ ರಾಜಕಾರಣಿಗಳು, ಇಂತಹದ್ದೇ ನಾಯಕರಿಂದ ಪ್ರಭಾವಿತರಾಗಿದ್ದೀರಾ? ನಾನು ಇಂತಹದ್ದೇ ಆಗಬೇಕು, ಇದೇ ರೀತಿ ಆಗಬೇಕು ಏನಾದರೂ? ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು, ನಾನು ನನ್ನ ಕುಟುಂಬ ಭೂಮಾಲಕ ಕುಟುಂಬ. ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಭೂಮಸೂದೆ ಕಾನೂನನ್ನು ತರುವಂಥ ಸಮಯದಲ್ಲಿ ನಾನು ಅವರ ಒಂದು ನಾಯಕತ್ವದ ಬಗ್ಗೆ ಆಕರ್ಷಿತನಾಗಿದ್ದೆ. ಆ ಹಿನ್ನೆಲೆಯಲ್ಲಿ ನನಗೆ ಪ್ರಥಮವಾಗಿ ಭೂನ್ಯಾಯ ಮಂಡಳಿಯ ಸದಸ್ಯನಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಅದೇ ರೀತಿಯಲ್ಲಿ ಇವತ್ತು ರಾಜೀವ್ ಗಾಂಧಿಯವರು, ನಾನು ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿದ ಸಮಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ನನ್ನ ಕ್ಷೇತ್ರದಿಂದಲೇ ಪ್ರಾರಂಭ ಮಾಡಿದರು. ಪುತ್ತೂರಿಂದ ಪ್ರಾರಂಭ ಮಾಡಿದರು. ರಾಜೀವ್ ಗಾಂಧಿಯವರ ಜೊತೆ NSUA ಸಂಘಟನೆ ಬಗ್ಗೆ ಇವತ್ತು ಒಟ್ಟು ಸೇರುವಂಥದ್ದು, ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳು ಸಿಕ್ಕಿತ್ತು. ನಾನು ರಾಜೀವ್ ಗಾಂಧಿಯವರ ನಾಯಕತ್ವವನ್ನು ಭಾಳಷ್ಟು ಮೆಚ್ಚಿಕೊಂಡಿದ್ದೆ. ನಂತರ ಸೋನಿಯಾ ಗಾಂಧಿಯವರು, ನಮ್ಮ ನಾಯಕಿ, ಇವತ್ತು ಅವರು ಕೂಡ ನನಗೆ ಲೋಕಸಭಾ ಸದಸ್ಯನಾಗುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವರೆಲ್ಲರ ಇದರಲ್ಲಿ ಇವತ್ತು ರಾಹುಲ್ ಗಾಂಧಿಯವರು, ಆ ಪೀಳಿಗೆ ನೆಹರು ಕುಟುಂಬದ ಇವತ್ತು ಪೀಳಿಗೆಯ ಇವತ್ತು ಅವರ ನೇತೃತ್ವದಲ್ಲಿ ನಾವು ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳು. ಸೊ ನಿಮ್ಮ ವಿದ್ಯಾಭ್ಯಾಸ ಹೇಗಾಯಿತು? ಎಲ್ಲಿವರೆಗೆ ವಿದ್ಯಾಭ್ಯಾಸಗಳಾಯಿತು? ನಾನು ಪುತ್ತೂರಿನಲ್ಲಿ ನನ್ನ PUC ವಿದ್ಯಾಭ್ಯಾಸವನ್ನು ಮುಗಿಸಿದೆ. ನಂತರ ಸ್ಕೂಲ್ ಆಫ್ ಸೋಷಲ್ ವರ್ಕ್ ರೋಷಿನಿಲಯದಲ್ಲಿ ನಾನು ಸೋಷಲ್ ವರ್ಕ್ ಇದರಲ್ಲಿ BSW ಮಾಡಿದ್ದೆ, ಬ್ಯಾಚುಲರ್ ಆಫ್ ಸೋಷಲ್ ವರ್ಕ್. ನಂತರ ನಾನು SDM ಲಾ ಕಾಲೇಜಲ್ಲಿ ಲಾ ಪದವಿಯನ್ನು ಗಳಿಸುವಂಥ ಅವಕಾಶ ಆಯಿತು. ಸೊ ಈ ರಾಜಕೀಯ ಜಂಜಾಟ, ಅದರಲ್ಲೂ ಕೂಡ 40 ವರ್ಷದಿಂದ ರಾಜಕೀಯದಲ್ಲಿ ತೊಡಗಿದ್ದೀರಿ. ಜನರ ಸೇವೆ ಇರ್ಬೋದು, ಕ್ಷೇತ್ರದ ಕೆಲಸಗಳಾಗಿರ್ಬೋದು. ಸೊ ರಾಜಕೀಯ ಜಂಜಾಟ ಹಾಗೂ ನಿಮ್ಮ ಕುಟುಂಬ, ಇದೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ನನ್ನ ರಾಜಕೀಯ ಜಂಜಾಟ ಅನ್ನೋದಕ್ಕಿಂತಲೂ ಕೂಡ ನಾವು ಜನಸೇವಕರಾಗಿ ಕೆಲಸ ಕಾರ್ಯ ಮಾಡಿದಂಥವರು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಜನಸೇವೆ ಮಾಡುವಂಥದ್ದು ಪುಣ್ಯದ ಅವಕಾಶ. ಅಂಥ ಅವಕಾಶದಲ್ಲಿ ಜನರ ಇವತ್ತು ನಿರೀಕ್ಷೆಗಳಿಗೆ ಹೊಂದಿಕೊಂಡು ಕೆಲಸ ಕಾರ್ಯ ಮಾಡುವಂಥದ್ದು. ಅಂಥ ಸಮಯದಲ್ಲಿ ಇವತ್ತು ಒಂದು ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡಿದ್ದೆ, ನಾನು ವಿವಾಹನೇ ಆಗಲಿಕ್ಕೆ ಕೂಡದು ಅಂತೇಳಿ. ನಂತರ ನನ್ನ ಜನಸೇವೆಗೆ ಅನುಕೂಲ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ವಿವಾಹ ಆಗಿದ್ದೆ. ನನ್ನ ಶ್ರೀಮತಿ, ನನ್ನ ಮಕ್ಕಳೆಲ್ಲರೂ ಕೂಡ ನನಗೆ ಒಗ್ಗಿ ಹೋಗಿದ್ದಾರೆ. ಇವತ್ತು ನನಗೆ ನಾನು ಮಾಡುವಂಥ ಕೆಲಸ ಕಾರ್ಯಕ್ಕೆ ನನಗೆ ಪ್ರೇರೇಪಣೆ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ.
ನಿಮ್ಮ ರಾಜಕೀಯ ಜೀವನದಲ್ಲಿ ಏನಾದರೂ ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದಾಗಿದೆಯಾ, ಅಥವಾ ರಾಜಕೀಯನೇ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು? ಹಲವಾರು ಕ್ಷೇತ್ರವಿತ್ತು, ಅದರಲ್ಲೂ ಕೂಡ ಆ ಕಾಲದಲ್ಲಿ BSW ಪದವಿ LLB ಕೂಡ ಮಾಡಿದ್ರಿ. ಬಹುಶಃ ವೃತ್ತಿಪರವಾದಂತಹ ಕೆಲವೊಂದು ಕ್ಷೇತ್ರಗಳಿಗೆ ಹೋಗ್ಬೋದಿತ್ತು, ಆದರೆ ರಾಜಕೀಯ, ಜನಸೇವೆ ಇಂತಹದ್ದೇ ಪಡೀಲಿಕ್ಕೆ ಕಾರಣ ಏನು? ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮಗೆ ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೂ ಒಂದು ರಾಜಕೀಯ ಪಕ್ಷದ ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ತದೆ. ಇವತ್ತು ನಮ್ಮ ಪಕ್ಷದ ತತ್ವ, ನಾಯಕತ್ವ, ಆದರ್ಶಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ನಮ್ಮನ್ನು ಇನ್ವಾಲ್ವ್ ಮಾಡುವಂಥ ಒಂದು ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ರಾಜಕೀಯ ರಂಗಕ್ಕೆ ಧುಮುಕುವಂಥ ಅವಕಾಶ ಆಯಿತು. ಅದರಲ್ಲೂ ಕೂಡ ನಾನು ಮೆಚ್ಚಿಕೊಂಡಂಥ ಲೀಡರ್ಶಿಪ್ಪು, ನಾನು ಮೆಚ್ಚಿಕೊಂಡಂಥ ಕಾರ್ಯಕ್ರಮಗಳು. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರುವಂಥದ್ದು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂಥದ್ದು, ಇವತ್ತು ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರುವಂಥದ್ದು ಮಹಾತ್ಮ ಗಾಂಧಿಯವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಅನೇಕ ಮಹಾನ್ ಪುರುಷಗಳು ಪ್ರಾಣಾರ್ಪಣೆ ಮಾಡಿರುವಂಥದ್ದು, 130 ವರ್ಷಗಳ ಇತಿಹಾಸ ಇರುವಂಥ ಪಕ್ಷ. ಅದೆಲ್ಲ ನನಗೆ ಆಕರ್ಷಣೆ ಆಯಿತು. ಸೊ ಏನಾದರೂ ಟರ್ನಿಂಗ್ ಪಾಯಿಂಟ್ ಆಗಿದೆಯಾ ಈ ರಾಜಕೀಯ ಜೀವನದಲ್ಲಿ, ಎಣಿಸಲಾಗದ ಟರ್ನಿಂಗ್ ಪಾಯಿಂಟ್ಗಳು? ನಾನು ಶಾಸಕನಾಗ್ತೇನೆ, ಲೋಕಸಭಾ ಸದಸ್ಯನಾಗ್ತೇನೆ, ಕಾಪುರಿಂದ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ ಅಂತೇಳಿ ನಾನು ಕನಸಲ್ಲಿ ಕೂಡ ನೆನೆಸಿಲ್ಲ. ಸೊ ಈ ಫೀಲ್ಡಿಗೆ ಬರುವಾಗ ನೀವು ಎಣಿಸೇ ಇರಲಿಲ್ಲ? ನನ್ನ ಹತ್ರ ಅಂಥ ಕನಸು ಏನಿರಲಿಲ್ಲ. ಆದರೆ ನಾನು ಅದರಲ್ಲಿ ಕಮಿಟ್ ಆಗಿದ್ದೆ, ನಿರಂತರವಾಗಿ ನಾನು ಅದರಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಅದರ ಫಲವಾಗಿ ಇವತ್ತು ನಮ್ಮ ನಾಯಕರುಗಳ ಆಶೀರ್ವಾದದಿಂದ, ನಮ್ಮ ಪಕ್ಷದ ಹಿನ್ನೆಲೆಯಲ್ಲಿ ಜನ ಕೂಡ ಬೆಂಬಲ ಕೊಟ್ಟಿದ್ದಾರೆ. ನಮ್ಮನ್ನು ಗುರುತಿಸಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕೂಡ ಬರೀ 13 ದಿವಸದಲ್ಲಿ ಲೋಕಸಭಾ ಸದಸ್ಯನಾದೆ. ಕಳೆದ ಸಲ 12-14 ದಿವಸದಲ್ಲಿ ನಾನು ಇಲ್ಲಿ ಶಾಸಕನಾದೆ. ಆ ರೀತಿಯಲ್ಲಿ ಜನ ಆಶೀರ್ವಾದದಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ, ದೇವರ ಅನುಗ್ರಹ ಮತ್ತು ಜನರ ಆಶೀರ್ವಾದ. ಸೊ ರಾಜಕೀಯ ಬರುವಾಗ ಬಹುಶಃ ರಾಜಕೀಯದಲ್ಲಿ ಒಳ್ಳೆ ಅಪಾರ್ಚುನಿಟಿಗಳು ಸಿಗ್ತಾ ಇರಲಿಲ್ಲ, ಆದರೆ ಬೇರೆ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗುವಂತಹ ಸಾಧ್ಯತೆಗಳಿತ್ತ? ಅಲ್ಲ, ಈಗ ನನ್ನ ಒಂದು ನಿರೀಕ್ಷೆ ಏನು ಅಂತ ಹೇಳಿದರೆ, ನಾನು ನಂಬ್ಕೊಂಡಿದ್ದಂಥ ಒಂದು ನಿರೀಕ್ಷೆ ಏನು ಅಂತ ಹೇಳಿದರೆ, ನಾವು ಯಾವುದೇ ವಿಚಾರದಲ್ಲಿ ಕೂಡ ನಾವು ಕಮಿಟೆಡ್ ಆಗಿ ನಾವು ನಿರಂತರವಾಗಿ ಕೆಲಸ ಕಾರ್ಯ ಮಾಡಿದರೆ ನಮಗೆ ಅವಕಾಶಗಳು ಬಂದೇ ಬರ್ತದೆ. ಗುರಿಯನ್ನು ನಾವು ಮುಟ್ಟಿಯೇ ಮುಟ್ತೇವೆ. ಇವತ್ತು ಕೆಲವು ಸಲ ನಮಗೆ ಅವಕಾಶಗಳು ಸಿಗದೇ ಇರ್ಬೋದು. ಅಂಥ ಸಮಯದಲ್ಲಿ ನಾವು ಹತಾಶರಾಗದೆ ನಾವು ನಿರ್ದಿಷ್ಟವಾಗಿ ನಮ್ಮ ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಕಾರ್ಯವನ್ನು ಮಾಡಿದರೆ 100ಕ್ಕೆ 100 ಪಾಲು ಕೂಡ ನಮಗೆ ಅವಕಾಶಗಳು ಬಂದೇ ಬರ್ತದೆ. ಸೊ ನಿಮ್ಮ ಧ್ಯೇಯ ಉದ್ದೇಶ ಎಲ್ಲ ರಾಜಕೀಯ? ಹೌದೌದು. ರಾಜಕೀಯ ಅನ್ನೋದಕ್ಕಿಂತಲೂ ಜನಸೇವೆ ಬಿಟ್ಟು ಬೇರೆ ಯಾವ್ದ್ರಲ್ಲಾದ್ರೂ ಆಸಕ್ತಿ, ಏನಾದರೂ ಹವ್ಯಾಸಗಳೇನಾದ್ರೂ ಇದೆಯಾ? ಬಹುಶಃ ವಿನಯ್ ಕುಮಾರ್ ಸೊರಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಬ್ರು ಮುಖಂಡರು, ಬಹಳ ಪ್ರಭಾವಿ ಲೀಡರ್ ಅನ್ನುವಂಥದ್ದು ಜನಮಾನಸದಲ್ಲಿದೆ. ಅದು ಬಿಟ್ಟು ಜನರಿಗೆ ಗೊತ್ತಿಲ್ಲದ ಯಾವುದಾದ್ರೂ ಹವ್ಯಾಸಗಳು, ಆಸಕ್ತಿಗಳೇನಾದ್ರೂ ಇದೆಯಾ? ಅಲ್ಲ, ಜನರಿಗೆ ನಾನಂದರೆ ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ನಾನು ಬೇರೆ ಬೇರೆ ರೀತಿಯ ಹವ್ಯಾಸಗಳಿತ್ತು. ಆದರೆ ನಾನು ರಾಜ್ಯಕ್ಕೆ ಇಂಟರ್ಫೇರ್ ಆಗಿದ್ದೀನಿ, ಸೇರ್ಪಡೆ ಆಗಿದ್ದೀನಿ. ಅದರ ನಂತರ ನಾವು ರಾಜ್ಯಕ್ಕೆ ವ್ಯಕ್ತಿಗಳಿಗೂ ಕೂಡ ಒಂದು ಕೋಡ್ ಆಫ್ ಕಾಂಡಕ್ಟ್ ಇರಬೇಕು ಅನ್ನೋಂಥ ದೃಷ್ಟಿಗೋಸ್ಕರ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ನಾನು ಬೇರೆ ಕಡೆ ಹವ್ಯಾಸಗಳನ್ನು ಇಟ್ಕೊಂಡಿಲ್ಲ. ಬಹುಶಃ ಕರಾವಳಿ ಅಂದರೆ ನೆನಪಾಗುವಂತಹದ್ದು ಕೋಮುಗಲಭೆಗಳು, ಹಿಂದುತ್ವವಾದಗಳು, ಸಂಘಟನೆಗಳು ಅಥವಾ ಇತರ ಎಲ್ಲ ಜಾತಿಯ ಸಂಘಟನೆಗಳೆಲ್ಲ. ನಿಮ್ಮ ಪ್ರಕಾರ ಹಿಂದುತ್ವ ಅಂದ್ರೆ ಏನು? ಹಿಂದುತ್ವ ಅಂದ್ರೆ ಹೇಗಿರಬೇಕು? ಬಹುಶಃ ಕರಾವಳಿಗೆ ಈಗ ಜನ ಬರ್ಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬೇರೆ ಪ್ರದೇಶಕ್ಕೆ ಹೋದ್ರೆ ನಿಮ್ಮ ಊರಿನಲ್ಲಿ ಕೋಮುಗಲಭೆ ಮುಗಿತಾ ಅನ್ನುವಂತಹದ್ದು ಕೂಡ ಪ್ರಶ್ನೆಗಳು ಬಹಳಷ್ಟು ಸತಿ ಕೇಳಿ ಬಂದಿದೆ. ಸೊ ನಿಮ್ಮ ಪ್ರಕಾರ ಹಿಂದುತ್ವ ಅಂದ್ರೆ ಏನು? ಯಾವ ರೀತಿ ಹಿಂದುತ್ವ ಅನ್ನುವಂಥದ್ದು ಇರಬೇಕು? ನಾನು ಕೂಡ ಒಬ್ಬ ಹಿಂದುತ್ವ ಅಂದರೆ ಈ ಚುನಾವಣೆ ಬರುವಂಥ ಸಮಯದಲ್ಲಿ ಸಮಾಜೋತ್ಸವ ಮಾಡುವುದು ಅಥವಾ ದೇವರ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಓಟು ಕೇಳುವಂಥದ್ದು ಹಿಂದುತ್ವ ಅಲ್ಲ. ಹಿಂದುತ್ವ ಅಂತ ಹೇಳಿದರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಸರ್ವ ಜನರು ಕೂಡ ಸುಖವಾಗಿರಬೇಕು. ನನ್ನ ಧರ್ಮವನ್ನು ನಾನು ಅಪಾರವಾಗಿ ನಂಬ್ತೇನೆ, ಇನ್ನೊಂದು ಧರ್ಮವನ್ನು ಕೂಡ ನಾನು ಗೌರವಿಸ್ತೇನೆ. ಆ ದೃಷ್ಟಿಯಲ್ಲಿ ನಾವು ಕೆಲಸ ಕಾರ್ಯ ಮಾಡಿದಾಗ ನಿಜವಾದಂಥ ಅರ್ಥ ಬರ್ತದೆ. ಇವತ್ತು ಆ ದೃಷ್ಟಿಯಲ್ಲಿ ಇಲ್ಲಿ ನಾನು ಕೂಡ ಪ್ರಥಮವಾಗಿ ಪುತ್ತೂರಲ್ಲಿ ಶಾಸಕನಾಗುವಂಥ ಸಮಯದಲ್ಲಿ ಭಾಳಷ್ಟು ಒಂದು ರೀತಿಯ ಕೋಮು ಭಾವನೆಗಳಿತ್ತು. ಅಲ್ಲಿ ಕೋಮು ಗಲಾಟೆಗಳಾಗ್ತಾಯಿತ್ತು.
ಆದರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆಯುವಂಥ ಕೆಲಸ ಕಾರ್ಯ ಮಾಡಿದ ನಂತರ ಯಾವುದೇ ರೀತಿಯಂಥದಕ್ಕೆ ಅವಕಾಶ ಸಿಗಲಿಲ್ಲ. ಒಂದೆರಡು ಸಲ ಅದಕ್ಕೆ ಪ್ರಯತ್ನ ಆಗಿದ್ದರೂ ಕೂಡ ಅಂಥದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಹಾಗಾಗಿ ಇವತ್ತು ಬರೇ ಧರ್ಮ ಅಂತೇಳಿದರೆ ಅದು ರಾಜಕೀಯದಿಂದ ಮೇಲ್ಪಂಕ್ತಿಯಲ್ಲಿರುವಂಥದ್ದು. ಧರ್ಮದಲ್ಲಿ ರಾಜಕೀಯ ಇರಲಿ ಕೂಡದು, ರಾಜಕೀಯದಲ್ಲಿ ಧರ್ಮ ಬೇಕು, ಆ ತತ್ವವನ್ನು ನಾವು ಒಪ್ಕೊಂಡದ್ದು. ಬಹುಶಃ ಈ ಸೊರಕೆ ಅವರು, ವಿನಯ್ ಕುಮಾರ್ ಸೊರಕೆ ಅವರು ಅಂತ ಹೇಳಿದರೆ ಬಹಳಷ್ಟು ಜನರ ಬಾಯಲ್ಲಿ ಕೇಳಿ ಬರ್ತದೆ, ಸೊರಕೆ ಅವರಿಗೆ ಅಲ್ಪಸಂಖ್ಯಾತರ ಬೆಂಬಲಿಗರ ಮತ ಅನ್ನುವಂಥದ್ದು ಫಿಕ್ಸ್ ಆಗಿದೆ ಅನ್ನುವಂಥದ್ದು, ಮುಸ್ಲಿಂ ಓಟುಗಳು ಸೊರಕೆ ಅವರಿಗೆ ಕಾಪು ಕ್ಷೇತ್ರದಲ್ಲಿ ಅಂತ. ಏನಂತೀರಾ? ನಮ್ಮ ಪ್ರತಿಯೊಬ್ಬ ಜನರನ್ನು ಕೂಡ ಜನರು ಇವತ್ತು ವೀಕ್ಷಣೆ ಮಾಡ್ತಾರೆ, ನಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಗಮನಿಸ್ತಾರೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಜನ ಒಂದು ಅಭಿಪ್ರಾಯದ ಮೇಲೆ ರೂಪಣೆ ಮಾಡ್ತಾರೆ. ಅಂಥ ಸಮಯದಲ್ಲಿ ನಾವು ನಡೆಯುವಂಥ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಭಾಳ ಪ್ರಾಮುಖ್ಯ ಆಗಿರ್ತದೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಇವತ್ತು ತತ್ವ ಜಾತ್ಯತೀತ ತತ್ವ, ನಮ್ಮ ದೇಶದ ಸಂವಿಧಾನ ಜಾತ್ಯತೀತವಾದಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಧರ್ಮದವರು ಕೂಡ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಎಲ್ಲ ಧರ್ಮಗಳ ಆಚರಣೆಗಳನ್ನು ಕೂಡ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲರ ಪ್ರೀತಿಯನ್ನು ಗಳಿಸಬೇಕು. ಹೆಚ್ಚು ಜನರ ಪ್ರೀತಿಯನ್ನು ಗಳಿಸಬೇಕಾಗಿದ್ದರೆ ಬರೀ ನಮ್ಮ ಜಾತಿಯ ಜನರ ಪ್ರೀತಿ ಗಳಿಸಿದರೆ ಸಾಕಾಗೋದಿಲ್ಲ, ನಮ್ಮ ಧರ್ಮದ ಪ್ರೀತಿ ಗಳಿಸಿದರೆ ಸಾಕಾಗೋದಿಲ್ಲ. ನಾವು ಎಲ್ಲ ಸರ್ವಧರ್ಮೀಯರ ಪ್ರೀತಿಯನ್ನು ಗಳಿಸಿದಾಗ ಇವತ್ತು ದೇವರಿಗೆ ಕೂಡ ಹತ್ತಿರದ ವ್ಯಕ್ತಿಗಳಾಗುವಂಥ ಅವಕಾಶ ಇರ್ತದೆ. ಅಂಥ ದೃಷ್ಟಿಯಲ್ಲಿ ನಾವು ಎಲ್ಲರ ಪ್ರೀತಿಯನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲರಿಗೂ ನಮ್ಮ ಒಂದು ವಿಶ್ವಾಸ ಇದೆ, ಇವತ್ತು ನಮ್ಮ ಜೀವನದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವಕ್ಕೆ ಅನುಗುಣವಾಗಿ, ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಜಾತ್ಯತೀತೆಯನ್ನು ಅಳವಡಿಸಿಕೊಂಡಾಗ ಇವತ್ತು ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ವೀಕ್ಷಣೆ ಮಾಡ್ತಾರೆ. ಅಂಥ ಸಮಯದಲ್ಲಿ ನಂಬಿಕೆಗಳಿರ್ತದೆ. ಅಲ್ಪಸಂಖ್ಯಾತರಿಗೆ ಇರ್ಬೋದು, ಬಹುಸಂಖ್ಯಾತರಿಗೆ ಇರ್ಬೋದು, ಅಥವಾ ಇವತ್ತು ಬೇರೆ ಹಿಂದುಳಿದ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಥವಾ ಬಡವರು ಇರ್ಬೋದು, ಇಂಥವರೆಲ್ಲ ಹೌದು ವಿಶ್ವಾಸ ಗಳಿಸಲಿಕ್ಕೆ ಅವಕಾಶ ಆಗ್ತದೆ. ಸೊ ಜನ ನಿಮ್ಮ ಮೇಲೆ ಭಾಳಷ್ಟು ವಿಶ್ವಾಸ ಇಟ್ಟಿದ್ದಾರೆ. ಜನ ನನಗೆ ವಿಶ್ವಾಸ ಅನ್ನೋದು ಕಾಣುವಂಥದ್ದು ನಾವು ಚುನಾವಣೆಗಳಲ್ಲಿ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನನಗೆ ಅವಕಾಶ ಕೊಟ್ಟಿದ್ದಾರೆ, ನನ್ನ ಮೇಲೆ ವಿಶ್ವಾಸದ ಮೇಲೆ ನನ್ನನ್ನು ಆ ಜವಾಬ್ದಾರಿ ಅವಕಾಶಕ್ಕೆ ಕಳಿಸಿದ್ದಾರೆ. ಅವರ ವಿಶ್ವಾಸಕ್ಕೆ ಧಕ್ಕೆ ಬರದಂಥ ರೀತಿಯಲ್ಲಿ ವರ್ತನೆ ಮಾಡಿಕೊಳ್ಳುವುದು ಕೂಡ ನನ್ನ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಕರಾವಳಿ ಅಂದರೂ ಕೂಡಲೇ ಇಲ್ಲಿನ ಒಂದು ಜನರ ವೃತ್ತಿ ಆಗಿರ್ಬೋದು, ಜೀವನ ಅನ್ನುವಂಥದ್ದು ಮೀನುಗಾರಿಕೆ. ಸೊ ಕಾಪು ಕ್ಷೇತ್ರದಲ್ಲಿ ಆ ಕಾಪು ಕ್ಷೇತ್ರದ ಜನತೆಗೆ ಮೀನುಗಾರಿಕೆಯ ಅಭಿವೃದ್ಧಿಯಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ, ಅಥವಾ ಮೀನುಗಾರಿಕೆ ಅನ್ನುವಂಥದ್ದು ಅಭಿವೃದ್ಧಿಯ ಪಥದತ್ತ ಏನಾದರೂ ನಿಮ್ಮ ಯೋಜನೆ ಅನುದಾನಗಳು ಸಹಾಯ ಆಗಿದೆಯಾ? ನನ್ನ ಕ್ಷೇತ್ರದಲ್ಲಿ ಉದ್ಯಾವರ ಪಡುಕೆರೆಯಿಂದ ಹಿಡಿದು ಹೆಜಮಾಡಿಯವರೆಗೆ ಕರಾವಳಿ ಪ್ರದೇಶದಲ್ಲಿ ಸಾಕಷ್ಟು ಮೀನುಗಾರರು ವಾಸ ಮಾಡ್ತಾರೆ. ಅದೇ ರೀತಿ ಒಳನಾಡಲ್ಲಿ ಕೂಡ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಪ್ರಧಾನ ವೃತ್ತಿ ಮೀನುಗಾರಿಕೆ. ಈ ಮೀನುಗಾರಿಕೆ ವೃತ್ತಿಯಲ್ಲಿ ಅವರಿಗೆ ಆಧಾರ ಆಗುವಂಥ ರೀತಿಯಲ್ಲಿ ಹೆಚ್ಚಿನ ಅಂಶ ಮಲ್ಪೆಯಲ್ಲಿ ಮೀನುಗಾರಿಕೆ ಬಂದರಿದೆ. ಇವತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರುವಂಥ ಪ್ರಥಮ ಬೇಡಿಕೆ ಏನು ಅಂತೇಳಿದರೆ, ಇವತ್ತು ಹೆಜಮಾಡಿಯಲ್ಲಿ ಬಂದರಾಗಬೇಕು, ಮೀನುಗಾರಿಕೆ ಬಂದರಾಗಬೇಕು ಅಂತೇಳಿ. ಅದನ್ನು ನಾವು ಪ್ರಥಮ ಬಜೆಟ್ನಲ್ಲೇ ನಾವು ತೆಕ್ಕೊಂಡೆವು. ನಮ್ಮ ಸರ್ಕಾರ ಬಂದ ಕೂಡಲೇ ಪ್ರಥಮ ಬಜೆಟ್ನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಹೆಜಮಾಡಿ ಬಂದರ ಬಗ್ಗೆ ಘೋಷಣೆ ಮಾಡಿದರು. ಅದರ ಬಗ್ಗೆ ಎಲ್ಲ ತಯಾರಿಯನ್ನು ನಡೆಸಿ ಅದರ ಪ್ರಸ್ತಾಪವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಹಿಂದಿನ ಕೇಂದ್ರ ಸರ್ಕಾರ UPA ಸರ್ಕಾರ ಇರುವಂಥ ಸಮಯದಲ್ಲಿ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಕೊಡುವಂಥ ಅವಕಾಶ ಇತ್ತು. ಆದರೆ ಈಗ ಬಂದಂಥ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಅದನ್ನು 50%ಗೆ ಇಳಿಸಿದೆ. ಅದು ಮಾತ್ರ ಅಲ್ಲ, ಒಂದು ಬಂದರ್ ರಚನೆಗೆ ಬರೀ 25 ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ತದನಂತರ ಇಲ್ಲಿಂದ ಪ್ರಯತ್ನ ಆಯಿತು. ಇವತ್ತು ನಿಯೋಗ ಎಲ್ಲ ಹೋಗಿ, ಮೀನುಗಾರರೆಲ್ಲ ನಿಯೋಗ ಹೋಗಿ 50% ಕೊಡ್ತೇವೆ ಅಂತೇಳಿ. ನಾವು 50% ನಾವು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಬದ್ಧ ಇದ್ದೇವೆ, ನೀವು 50% ಬಿಡುಗಡೆ ಮಾಡಿ ಅಂತೇಳಿ ನಾವು ಪ್ರಸ್ತಾಪ ಕಳಿಸ್ಕೊಟ್ಟಿದ್ದೇವೆ. ಅದು ಇನ್ನೂ ಕಾಯ್ತಾ ಇದ್ವಿ. ಬಂದ ಕೂಡಲೇ ನಾವು ರಾಜ್ಯ ಸರ್ಕಾರದ ಮುಖಾಂತರ ಅದನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಮೀನುಗಾರರ ಬಂದರ ಬಗ್ಗೆ. ನಂತರ ಕಡಲ್ ಕೊರೆತದ ಬಗ್ಗೆ ಸಾಕಷ್ಟು ರೀತಿಯ ಸಮಸ್ಯೆ. ಮಳೆಗಾಲ ಬಂತು ಅಂತ ಹೇಳಿದರೆ ಒಂದು ಆತಂಕದ ಬದುಕು. ಅದಕ್ಕೋಸ್ಕರ ಶಾಶ್ವತ ತಡೆಗೋಡೆ ಕಟ್ಟಬೇಕು ಅಂತೇಳಿ ನಾವು ಇವಾಗಲೇ ಸಾಧಾರಣ 88 ಕೋಟಿ ರೂಪಾಯಿಯಲ್ಲಿ ಪಡುಕೆರೆಯಲ್ಲಿ ಶಾಶ್ವತ
ತಡೆಗೋಡೆ ಮಾಡುವಂಥ ಕೆಲಸ ಕಾರ್ಯ ಈಗಲೇ ನಡೀತಾ ಇದೆ. ಅದರ ಎಡೆಯಲ್ಲಿ ಇವತ್ತು ಎರ್ಮಾಳಲ್ಲಿ ಕೂಡ ಇವತ್ತು 99 ಕೋಟಿ ರೂಪಾಯಿ ಇದಕ್ಕೆ ನಾವು ಟೆಂಡರ್ ಕರೆದಿದ್ದೇವೆ. ಟೆಂಡರ್ ಇವಾಗಲೇ ಇದಾಗಿದೆ. ಇವತ್ತು ಆ ಕೆಲಸ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಶಾಶ್ವತ ತಡೆಗೋಡೆಯನ್ನು ಎಲ್ಲೆಲ್ಲಿ ಕಡಲ್ ಕೊರೆತದ ತೊಂದರೆ ಇದೆ ಅಲ್ಲಿ ಶಾಶ್ವತ ತಡೆಗೋಡೆ ಕಟ್ಟುವಂಥ ಕೆಲಸ ಕಾರ್ಯ ಮಾಡ್ತೇವೆ. ನಾವು ರೋಡ್ಸನ್ನು ಸಾಕಷ್ಟು ರೀತಿಯಲ್ಲಿ ಡಬಲ್ ರೋಡ್ ಮಾಡಬೇಕು, ಕರಾವಳಿ ಪ್ರದೇಶದ ರೋಡನ್ನು ಡಬಲ್ ರೋಡ್ ಆಗಿ ಮಾಡಬೇಕು ಅಂತೇಳಿ ಅದಕ್ಕೆ ಚಾಲನೆ ಕೊಡ್ತಾಯಿದ್ವಿ. ಅದೇ ರೀತಿಯಾಗಿ ಟೂರಿಸಮಲ್ಲಿ ಭಾಳಷ್ಟು ಸ್ಕೋಪ್ ಇದೆ. ಮೀನುಗಾರಿಕೆ ಮತ್ತು ಟೂರಿಸಮ್ ಇದಕ್ಕೆ ಹೊಂದಿಕೊಂಡು ಇವತ್ತು ನಾವು ಸಾಕಷ್ಟು ರೀತಿಯಲ್ಲಿ ಇವತ್ತು ಟೂರಿಸಮಿಗೆ ಒತ್ತು ಕೊಡಬೇಕು ಅಂತೇಳಿ 3-4 ಸ್ಪಾಟ್ಗಳನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾಯಿದ್ವಿ. ಅದೇ ರೀತಿಯಾಗಿ ಇವತ್ತು ಮೀನುಗಾರಿಕೆ ಸಂಬಂಧಪಟ್ಟಂಥ ಸಮುದಾಯ ಭವನ ಇರ್ಬೋದು, ಇಲ್ಲೇ ಮೆಂಡನ್ ಮೂಲಸ್ಥಾನ ಅಂತೇಳಿತ್ತು, ಅದಕ್ಕೆ 50 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿಸಿಕೊಟ್ಟಿದ್ದೇವೆ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ. ಅದೇ ರೀತಿಯಾಗಿ ಇವತ್ತು ಡೀಸೆಲ್ ಸಬ್ಸಿಡಿ ಇರ್ಬೋದು, ನಮ್ಮ ಕೆರೋಸಿನ್ ಸಬ್ಸಿಡಿ ಇರ್ಬೋದು, ಸ್ವಸಹಾಯ ಗುಂಪಿನವರಿಗೆ 0% ಬಡ್ಡಿಯಲ್ಲಿ ಸಹಾಯಧನ ಕೊಡುವಂಥ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಮಾರಾಟ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮಗಳಿಗೆ ಇರ್ಬೋದು. ಇಂಥದ್ದಕ್ಕೆಲ್ಲ ಒತ್ತು ಕೊಟ್ಟು ಮೀನುಗಾರ ಬಾಂಧವರ ಯಾವ ಬೇಡಿಕೆ ಉಂಟು ಅದಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಟ್ಟುಕೊಂಡು ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯ ಮಾಡ್ತಾಯಿದ್ವಿ. ನಮ್ಮಲ್ಲೇ ಎರ್ಮಾಳ್ನಲ್ಲಿ ಇವತ್ತು ಒಂದು ಬ್ರೇಕ್ ವಾಟರ್ ಇತ್ತು, UPCLನವರು ಬ್ರೇಕ್ ವಾಟ್ರ್ ಇರುವಂಥ ಸಮಯದಲ್ಲಿ ಎಲ್ಲ ಕಡಲ್ ಕೊರೆತಾಗಿ ಎಲ್ಲ ಮನೆ ಕೃಷಿ ಎಲ್ಲ ಕಡಲ್ ಕೊರೆತಕ್ಕೆ ಹೋಗ್ತಾಯಿತ್ತು, ಇರೋಷನ್ ಆಗಿ ಹೋಗ್ತಾಯಿತ್ತು. ನಾವು ಅದನ್ನು ಒತ್ತಾಯಪೂರ್ವಕವಾಗಿ ಇವತ್ತು ತೆಗೆಸಿದ ಕಾರಣ ಈಗ 1 ಇಂಚು ಕೂಡ ಇವತ್ತು ಕಡಲ್ ಕೊರೆತ ಆಗ್ತಾಯಿಲ್ಲ. ಅದರ ನಂತರ ಈ ರೀತಿಯಲ್ಲಿ ಸಂಪೂರ್ಣ ಮೀನುಗಾರರ ಇವತ್ತು ವೃತ್ತಿಗೆ ಆಧಾರ ಆಗುವಂಥ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ಒತ್ತು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಇನ್ನಷ್ಟು ಚರ್ಚೆಗಳನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ವಿಐಪಿ ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಐಪಿ ಅತಿಥಿಯಾಗಿದ್ದಾರೆ ನಮ್ಮ ಜೊತೆ ವಿನಯ್ ಕುಮಾರ್ ಸೊರಕೆ ಅವರು. ಸೊರಕೆ ಅವರೇ, ನೀವು ಇವಾಗಲೇ ಹೆಜ್ಮಾಡಿ ಬಂದರಿಗೆ 50% ಅನುದಾನದ ಬಗ್ಗೆ ಮಾತನಾಡಿದ್ದೀವಿ. ಈಗಾಗಲೇ ನಾವು ಅದರ ಬಗ್ಗೆ ಏನು ಕಾಮಗಾರಿ ಮುಂದೆ ಹೋಗುವಂತಹ ಬಗ್ಗೆ ಹಂತಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷದವರು ಪದೇ ಪದೇ ಆರೋಪ ಮಾಡ್ತಾರೆ, ಸೊರಕೆ ಅವರ ನಿರ್ಲಕ್ಷ್ಯತನದಿಂದ ಹೆಜ್ಮಾಡಿ ಬಂದರಿನ ಕಾಮಗಾರಿ ಸಂಪೂರ್ಣವಾಗಿ ನಿಂತಿದೆ, ಇಷ್ಟರೊಳಗಾಗಲೇ ನಾವಿರ್ತಿದ್ರೆ, ನಮ್ಮ ಸರ್ಕಾರ ಇರ್ತಿದ್ರೆ ಹೆಜ್ಮಾಡಿ ಬಂದರ್ ಅನ್ನುವಂಥದ್ದು ಆಗ್ತಿತ್ತು ಅನ್ನುವಂಥದ್ದು. ಸೊರಕೆ ಅವರ ನಿರ್ಲಕ್ಷ್ಯ ಅಲ್ಲ, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ, ಲೋಕಸಭಾದ ಸದಸ್ಯರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಅದು ಹೆಜ್ಮಾಡಿ ಬಂದರೆ ನಿಂತು ಹೋಗಿದೆ. ಇವತ್ತು 50%ಗೆ ಅವರು ಅನುಮತಿಯನ್ನು ಕೊಡಿಸ್ತಾರೆ, ನಾವು ಪ್ರಸ್ತಾಪ ಕಳಿಸಿದ್ದೇವೆ ಕೇಂದ್ರ ಸರ್ಕಾರಕ್ಕೆ, ಅವತ್ತೇ ಇವತ್ತು ರಾಜ್ಯ ಸರ್ಕಾರ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತದೆ. ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನಗಳನ್ನು ತಂದಿದ್ದೀರಿ? ನನ್ನ ಕ್ಷೇತ್ರಕ್ಕೆ ಸಾಧಾರಣ 1700 ಕೋಟಿ ರೂಪಾಯಿ ಅನುದಾನ ಇವಾಗಲೇ ಬಂದಿದೆ, ಬೇರೆ ಬೇರೆ ಹಂತಗಳಲ್ಲಿ. ಅನುದಾನಗಳು ಸಂಪೂರ್ಣ ಉಪಯೋಗಕ್ಕೆ ಬಂದಿದೆಯಾ? ಕೆಲವೊಂದು ಅನುದಾನಗಳು ಇನ್ನು ಬಳಕೆ ಆಗಬೇಕಷ್ಟೇ, ಕೆಲವೊಂದು ಅನುದಾನಗಳು ಇವಾಗಲೇ ಬಳಕೆ ಆಗಿದೆ. ಈಗ ನಾವು ಅನುದಾನ ಕೊಡಿಸಿದ ಕೂಡಲೇ ಅದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣಬೇಕಾಗಿದ್ರೆ ಅನುದಾನಗಳ ಬಳಕೆ ಆಗಬೇಕು, ಆ ಕೆಲಸ ಆಗಬೇಕು. ಆ ರೀತಿಯಾಗಿ ಬಳಕೆ ಆಗಿಲ್ಲ. ಬಳಕೆ ಆಗೋದು ಅಂತ ಹೇಳಿದ್ರೆ ಹಂತ ಹಂತವಾಗಿ ಆಗುವಂಥದ್ದು. ಅದಕ್ಕೆ ಕೆಲವು ಪ್ರೊಸೀಜರ್ಸ್ ಇದೆ, ಅದಕ್ಕೆ ಟೆಂಡರ್ ಆಗಬೇಕು, ನಂತರ ಇವತ್ತು ಪ್ರಕ್ರಿಯೆಗಳಿದೆ, ಯಾವ ಏಜೆನ್ಸಿ ಕೊಡಬೇಕು, ಯಾವ ರೀತಿ ಅಂತೇಳಿ, ಆ ರೀತಿಯಲ್ಲಿ ಹಂತ ಹಂತವಾಗಿ ಆಗುವಂಥದ್ದು. ಸೊ ಯಾವುದಾದ್ರೂ ಅನುದಾನದಿಂದ ಒಂದು ಮಹತ್ವದ ಯೋಜನೆ ಅನ್ನುವಂಥದ್ದು ಸಂಪೂರ್ಣವಾಗಿ ರೂಪುಗೊಂಡದಿದೆಯಾ? ನಾವೀಗ ಕಟಪಾಡಿ ಶಿರ್ವ ಡಬಲ್ ರೋಡ್ ಮಾಡ್ತಾಯಿದ್ವಿ. ಆತ್ರಾಡಿಯಿಂದ ಹಿಡಿದು ಶಿರ್ವ ಬಾರ್ಡ್ರ್ವರೆಗೆ, ನಮ್ಮ ಉಡುಪಿ ಬಾರ್ಡ್ರ್ವರೆಗೆ ಅದು ಕೂಡ ಡಬಲ್ ರಸ್ತೆ ನಿರ್ಮಾಣ ಮಾಡ್ತಾಯಿದ್ವಿ. ನಮ್ಮ ಎಲ್ಲ ರಸ್ತೆಗಳನ್ನು ಕೂಡ ಡಬಲ್ ರೋಡಾಗಿ ಪರಿವರ್ತನೆ ಮಾಡ್ತಾಯಿದ್ವಿ. ನಂತರ ನಾವು ಪುರಸಭೆಗೆ ಹೊಂದಿಕೊಂಡು ನಮ್ಮ ಹತ್ರ 100 ಕೋಟಿ ರೂಪಾಯಿ ಅನುದಾನವನ್ನು ತರ್ತೇವೆ ಅಂತೇಳಿ ನಾವು ವಾಗ್ದಾನ ಮಾಡಿತ್ತು. ಪುರಸಭೆ ನಾವು ನಿರ್ಮಾಣ ಮಾಡಿದ್ದೇವೆ. ನಮ್ಮ ಕಾಪು ಕ್ಷೇತ್ರದಲ್ಲಿ 29 ಕೂಡ ಪಂಚಾಯತ್ಗಳೇ ಇತ್ತು, ಯಾವುದು ಕೂಡ ಪುರಸಭೆ ಅಂತೇಳಿ ಇರಲಿಲ್ಲ, ಪಟ್ಟಣ ಪಂಚಾಯತ್ ಅಂತೇಳಿ ಇರಲಿಲ್ಲ. ಆದರೆ ಇಲ್ಲಿಯ ಜನಸಂಖ್ಯೆಯನ್ನು ನೋಡಿದರೆ ಇದು ಯಾವತ್ತೋ ಪಟ್ಟಣ ಆಗಬೇಕಾಗಿತ್ತು. ಅದೇ ರೀತಿಯಾಗಿ ಇಲ್ಲಿಯ ಎಲ್ಲ ಮೂಲಭೂತ ಸೌಲಭ್ಯಗಳ ಪರಿಹಾರ ಆಗಬೇಕಾಗಿದ್ರೆ ಅದು ಅನಿವಾರ್ಯವಾಗಿ ಪುರಸಭೆ ಆಗಬೇಕಾಗಿತ್ತು. ನಾವು ಪುರಸಭೆ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟೆವು.
ಇವತ್ತು ಅಂಥ ಸಮಯದಲ್ಲಿ ಇವತ್ತು 3 ಪಂಚಾಯತ್ನವರು ಕೂಡ ಅದಕ್ಕೆ ನಿರ್ಣಯ ಮಾಡಿ ಪುರಸಭೆ ಆಗಲಿಕ್ಕೆ ಸಹಕಾರವನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಇವತ್ತು ಪುರಸಭೆಯಾಗಿ ಪರಿವರ್ತನೆ ಆಯಿತು. ಇವತ್ತು ಕಸದ ಸಮಸ್ಯೆ ಇತ್ತು, ಕಸ ವಿಲೇವಾರಿ ಬಗ್ಗೆ ಸಮಸ್ಯೆ ಇತ್ತು. ಆ ಸಮಸ್ಯೆಯ ಬಗ್ಗೆ ಇವತ್ತು ಸಾಧಾರಣ 10 ವರ್ಷದಿಂದ ಇವತ್ತು ಎಲ್ಲ ಕಸವನ್ನು ಕೂಡ ಒಂದು ಗುಪ್ಪೆ ಹಾಕಿದರು. ನಾಯಿ ಸತ್ತರೆ, ಮಾಂಸ, ಕೋಳಿ ಎಲ್ಲ ತಂದು ರೋಗ ಉತ್ಪತ್ತಿ ಮಾಡುವ ಕಾರ್ಖಾನೆ ಆಗಿತ್ತದು ನಮ್ಮ ಕಾಪಿನ ಕೇಂದ್ರ ಸ್ಥಳದಲ್ಲಿ. ಇವತ್ತು ಅದಕ್ಕೊಂದು 5.5 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ 10 ಎಕರೆ ಜಾಗವನ್ನು ರಿಸರ್ವೇಷನ್ ಮಾಡಿ ಇವತ್ತು ಟೆಂಡರ್ ಕೂಡ ಆಗಿದೆ. ಕೆಲಸ ಆಗಲಿಕ್ಕೆ ನಮ್ಮ ಅಲ್ಲಿಯ ಸ್ಥಳೀಯ ಪಂಚಾಯತ್ನವರು ಹೋಗಿ ಸ್ಟೇ ತಂದಿದ್ದಾರೆ ಎಲ್ಲೂರಲ್ಲಿ, ಆದ ಕಾರಣ ಬಾಕಿಯಾಗಿದೆ. ಅದೇ ರೀತಿಯಾಗಿ ಒಳಚರಂಡಿ ವ್ಯವಸ್ಥೆ ಎಲ್ಲ ಕೊಳಚೆ ನೀರು, ಪೇಟೆ ಕೊಳಚೆ ನೀರು ಹೋಗಿ ಎಲ್ಲ ಗದ್ದೆಗೆ ಹೋಗಿ ಕೃಷಿ ಮಾಡ್ತಿರುವಂಥ ಗದ್ದೆಗಳೆಲ್ಲ ಕೃಷಿ ನಿಂತು ಹೋಗಿ ಕಾಲು ಹಾಕಿದರೆ ಕಾಲು ಕೊಳೆತು ಹೋಗುವಂಥ ರೀತಿ ಪರಿಸ್ಥಿತಿ ಇತ್ತು. ಅದಕ್ಕೆ ಒಳಚರಂಡಿ ವ್ಯವಸ್ಥೆಗೋಸ್ಕರ ನಾನು ಸಚಿವನಾಗಿರುವಾಗ 3 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಆ 3 ಕೋಟಿ ರೂಪಾಯಿ ಅನುದಾನದಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡ್ತಾಯಿದ್ವಿ. ಶುದ್ಧೀಕರಣ ಘಟಕಕ್ಕೆ ತಕರಾರು ಅಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು, ಅಲ್ಲಿ ಮಾಡಿದರೆ ವಿರೋಧ, ಇಲ್ಲಿ ಮಾಡಿದರೆ ವಿರೋಧ ಅಂತೇಳಿ ಅನ್ನೋಂಥ ಉದ್ದೇಶಕ್ಕೋಸ್ಕರ ಡಿಲೇ ಆಯಿತು. ಹಾಗಾಗಿ ಇನ್ನಷ್ಟು 2 ಕೋಟಿ ರೂಪಾಯಿ ನಾವು ಜಾಸ್ತಿ ಖರ್ಚು ಮಾಡಬೇಕಾಯಿತು. ಈಗ ಒಳಚರಂಡಿ ಕೆಲಸ ನಾವು ಮಾಡ್ತಾಯಿದ್ವಿ. ಇವತ್ತು ನಮ್ಮಲ್ಲಿ ಕಾಪುವಿನಲ್ಲಿ ಒಂದು ಪಂಚಾಯತ್ ಕಟ್ಟಡ ಬಿಟ್ಟರೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಟ್ಟರೆ ಬೇರೆ ಯಾವುದು ಕೂಡ ಇವತ್ತು ಸರ್ಕಾರಿ ಕಚೇರಿಗಳು ಇರಲಿಲ್ಲ. ಬರೀ ಬಂಗ್ಲೆ ಮಾತ್ರ ಇತ್ತು, ಬಂಗ್ಲೆ ಮೈದಾನದಲ್ಲಿ ಬಂಗ್ಲೆ ಮಾತ್ರ ಇತ್ತು. ಇವತ್ತು ನಾವು 5 ಕೋಟಿ ರೂಪಾಯಿಯಲ್ಲಿ ಪುರಸಭಾ ಕಟ್ಟಡ ಮಾಡಿದ್ದೇವೆ. ಭಾಳ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇರಲಿಕ್ಕಿಲ್ಲ, ಯಾವ ಪುರಸಭೆಯಲ್ಲಿ ಕೂಡ ಇರಲಿಕ್ಕಿಲ್ಲ ಅಂಥ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಇವತ್ತು ಪುರಸಭೆಯ ವ್ಯಾಪ್ತಿಯಲ್ಲಿ ಸಾಧಾರಣ 8-9 ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. 9 ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಟ್ಯಾಂಕ್ ಮಾಡಿ ಕಲ್ಲು ಕಟ್ಟಿ ಇವತ್ತು ವಾಕಿಂಗ್ ಟ್ರ್ಯಾಕ್ ಮಾಡಿ ಇವತ್ತು ಭಾಳಷ್ಟು ಸುಂದರವಾಗಿ ಆ ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಕಾರ್ಯ ಮಾಡಿದ್ವಿ. ಸಾಕಷ್ಟು ಇವತ್ತು ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ವಿ. ಯಾವ ಪುರಸಭೆಯಲ್ಲಿ ಕೂಡ ಇಷ್ಟೊಂದು ವೇಗವಾಗಿ ಇಂಥ ರಸ್ತೆಗಳ ನಿರ್ಮಾಣ ಆಗಿರಲಿಕ್ಕಿಲ್ಲ. ಆ ರೀತಿಯಲ್ಲಿ ನಾವು ರಾಜ್ಯದಲ್ಲೇ 54 ಪುರಸಭೆಗಳು ಪಟ್ಟಣ ಪಂಚಾಯತ್ಗಳು ಆಗಿದ್ದರಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ. 274 ಪುರಸಭೆ ಪಟ್ಟಣ ಪಂಚಾಯತ್ ಮಹಾನಗರ ಪಾಲಿಕೆಯಲ್ಲಿ ನಾವು 2ನೇ ಸ್ಥಾನ, ಸ್ವಚ್ಛತೆಯಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಅದೇ ರೀತಿಯಲ್ಲಿ ಮನೆ ಕಟ್ಟುವಂಥದ್ದು ಇರ್ಬೋದು, ಅಥವಾ ಇವತ್ತು ಎಲೆಕ್ಟ್ರಿಫಿಕೇಷನ್ ಬಗ್ಗೆ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಪರಿಸರ ಸಸಿ ನೆಡುವಂಥ ಕಾರ್ಯಕ್ರಮದ ಬಗ್ಗೆ ಇರ್ಬೋದು, ಸ್ಮಶಾನ 5 ಸ್ಮಶಾನ ಇತ್ತು, 5 ಸ್ಮಶಾನವನ್ನು ಕೂಡ ಅಭಿವೃದ್ಧಿಪಡಿಸ್ತಾ ಇದ್ವಿ. ಇವತ್ತು ಒಂದು ರೀತಿಯ ಮಾದರಿಯಾದಂಥ ಮೊನ್ನೆ ಪೌರಾಡಳಿತ ಸಚಿವರು ನಮ್ಮಲ್ಲಿ ಬಂದಂಥ ಸಮಯದಲ್ಲಿ, ಈಶ್ವರ ಖಂಡ್ರೆ ಅವರು ಬಂದಂಥ ಸಮಯದಲ್ಲಿ ನಾನು ಕಾಪು ಪುರಸಭೆಯ ಮಾದರಿಯಲ್ಲೇ ನನ್ನ ಕ್ಷೇತ್ರದ ಬಿದರ್ನಲ್ಲಿ ಪುರಸಭೆಯನ್ನು ಅಭಿವೃದ್ಧಿಪಡಿಸ್ತೇನೆ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಆ ರೀತಿಯಲ್ಲಿ ನಾವು ಪುರಸಭೆಯ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಅದೇ ರೀತಿಯಾಗಿ ಪ್ರಾಧಿಕಾರವನ್ನು ಮಂಜೂರಾತಿ ಮಾಡಿದ್ದೀವಿ, ನಗರ ಪ್ರಾಧಿಕಾರವನ್ನು ಮಂಜೂರಾತಿ ಮಾಡಿದ್ದೀವಿ. ನಾನು ಇವತ್ತು ಸಚಿವನಾಗಿರುವಂಥ ಸಮಯದಲ್ಲೇ ಇವತ್ತು ಕೆರೆ ಅಭಿವೃದ್ಧಿಗೆ, ಕಟ್ಟಡಕ್ಕೆ, ನಂತರ ಕಸ ವಿಲೇವಾರಿಗೆ ಅಥವಾ ಇವತ್ತು ಡ್ರೈನೇಜ್ ಬಗ್ಗೆ ಇವತ್ತು ಎಲ್ಲದಕ್ಕೂ ಕೂಡ ಹಣ ಜೋಡಣೆ ಮಾಡಿದ್ದೆ. ಆ ಸಂದರ್ಭದಲ್ಲೇ ಹಣ ಜೋಡಣೆ ಮಾಡಿಕೊಂಡಿಟ್ಟಿದೆ. ಕೆಲಸ ಇತ್ತೀಚೆಗೆ ಆಗಿದೆ. ಇವತ್ತು ವಿರೋಧ ಪಕ್ಷಗಳು ಇನ್ನೊಂದು ಗಂಭೀರ ಆರೋಪ ಮಾಡ್ತದೆ. ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಈಗ ಚುನಾವಣೆ ಬಂತು, ಹಾಗಾಗಿ ಅಲ್ಲಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ, ಕಾಮಗಾರಿಗಳು ಮಾಡ್ತವೆ, ಏನೋ ಒಂದು ಟೆಂಡರ್ ಕರೆಯೋದ್ರಲ್ಲಿ ವಿಲೇವಾರಿ ಆಗುತ್ತೆ, ಅದು ಇದು ಅನ್ನುವಂಥದ್ದು ಈಗ ಶುರು ಮಾಡಿದ್ದಾರೆ. ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ ಅಂತ ಪ್ರತಿಯೊಬ್ಬರು ಶಾಸಕರು ಕೂಡ ಇದು ಜನರ ವೋಟ್ ಗಳಿಸ್ಲಿಕ್ಕೆ ಮಾಡ್ತಾ ಇರುವಂಥದ್ದು. ಮುಂದೆ ಸರ್ಕಾರ ಬದಲಾಗಬಹುದು, ಅಥವಾ ಅದೇ ಸರ್ಕಾರ ಇದ್ರೆ ಬೇರೆ ಒಂದು ರೀತಿಯಾದಂತಹ ಯೋಜನೆಗಳಾಗಿರ್ಬೋದು, ಬಜೆಟ್ಗಳು ಬಂದಾಗ ಪುನಃ ಅಂತಹ ಪ್ರಾಜೆಕ್ಟ್ಗಳು ನೆನೆಗುದಿಗೆ ಬಿದ್ದಿರಬಹುದು. ಹಾಗೇನೆ ಈ ಶಂಕುಸ್ಥಾಪನೆಗಳೆಲ್ಲ ಅರ್ಧಕ್ಕೆ ನಿಲ್ಲುವಂತಹ ಸಿಚುವೇಶನ್ಸ್ಗಳಿದೆ ಅಂತ ಏನು ಹೇಳ್ತೀರಾ ಈ ಬಗ್ಗೆ? ನಾವು ಶಂಕುಸ್ಥಾಪನೆ ಮಾಡುವಂಥದ್ದು ಪ್ರತಿಯೊಂದು ಕೂಡ ಅನುದಾನ ಜೋಡಣೆ ಮಾಡಿ ಆ ಕೆಲಸ ಕಾರ್ಯಗಳು ಟೆಂಡರ್ ಆಗಿ ಇವತ್ತು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಮಾಡಿರುವಂಥದ್ದು. ಅದು ಯಾವುದು ಕೂಡ ಅರ್ಧಕ್ಕೆ ನಿಲ್ಲುವಂಥ ಪ್ರಶ್ನೆಯೇ ಇಲ್ಲ. ಮತ್ತು ನಾವು ಈಗ ಸ್ಟಾರ್ಟ್ ಮಾಡಿರುವಂಥದ್ದಲ್ಲ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾಮಗಾರಿ ಆಗ್ತಿದ್ದರೂ ಕೂಡ ಅದು ಇವತ್ತು ಶಾಸಕರ ನೆಲೆಯಲ್ಲಿ ಆಗಿದ್ದರೂ ಕೂಡ ಅದನ್ನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಅಥವಾ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ, ಪಂಚಾಯತ್ ವ್ಯಾಪ್ತಿಗೆ, ಪಂಚಾಯತ್ಗೆ ಎಲ್ಲ ಮಾಹಿತಿಯನ್ನು ಕಳಿಸಿ ಪಂಚಾಯತ್ನವರು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನವರು ಇದ್ದುಕೊಂಡೇ ನಾವು ಇವತ್ತು ಶಿಲಾನ್ಯಾಸವನ್ನು ಮಾಡುವಂಥದ್ದು.
ಶಿಲಾನ್ಯಾಸ ಮಾಡೋದು ಯಾಕೆ ಅಂತ ಹೇಳಿದರೆ ನಮ್ಮ ಪ್ರಚಾರಕ್ಕೋಸ್ಕರ ಮಾಡುವಂಥದ್ದು ಕೂಡ ಅಲ್ಲ. ನಾವು ಮಾಡುವಂಥದ್ದು ಆ ಕಾಮಗಾರಿಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಕಾಮಗಾರಿ ಆಗಬೇಕು, ಆ ಕಾಮಗಾರಿ ಪಾರದರ್ಶಕವಾಗಿರಬೇಕು, ಆ ಕಾಮಗಾರಿಯ ಬಗ್ಗೆ ಆ ಪರಿಸರ ಜನರಿಗೆ ತಿಳುವಳಿಕೆ ಇರಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವು ಬ್ಯಾನರ್ ಹಾಕುವಂಥದ್ದು ಅಥವಾ ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಕಾಮಗಾರಿ ಪಾರದರ್ಶಕವಾಗಿ ನಡಿಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವು ಮಾಡುವಂಥದ್ದು. ಇವತ್ತು ಈ ಹೊಸದಾಗಿ ಏನು ಮಾಡಿರುವಂಥದ್ದಲ್ಲ, ಈಗ ಶಿಲಾನ್ಯಾಸ ಮಾಡುವಂಥದ್ದಲ್ಲ. ತಂದಿರುವಂಥ ಬೇರೆ ಬೇರೆ ಹಂತಗಳಲ್ಲಿ ನಾವು ಅನುದಾನವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲಿ ಅನುದಾನ ತರಲಿಕ್ಕೆ ಪ್ರಯತ್ನ ಆಗ್ತದೆ ಅಲ್ಲಿಂದೆಲ್ಲ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಆ ಹಂತದಲ್ಲಿ ನಾವು ಪಂಚಾಯತ್ ಮಟ್ಟದಲ್ಲಿ ನಾನು ಸಾಧಾರಣ 4.5 ವರ್ಷದಲ್ಲಿ 10 ಸಲ ಪಂಚಾಯತಿಗೆ ಹೋಗಿದ್ದೇನೆ. ನಿಗದಿತವಾದಂಥ ಕಾರ್ಯಕ್ರಮ ಹಾಕ್ಕೊಂಡು ಪಂಚಾಯತಿಗೆ ಹೋಗಿದ್ದೇನೆ. ನನ್ನ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಪಂಚಾಯತ್ ಮಟ್ಟದಲ್ಲಿ ನಾನೆಲ್ಲ ತಾಲೂಕು ಮಟ್ಟದ ಆಫೀಸರ್ಸನ್ನು ಕರ್ಕೊಂಡು ಹೋಗ್ತೇನೆ. ತಾಲೂಕು ಮಟ್ಟದ ಆಫೀಸರ್ಸ್ ಕೂಡ ಇರಬೇಕು ಅಲ್ಲಿ ಪಂಚಾಯತಿಗೆ ಹೋಗುವಾಗ. ಅಲ್ಲಿ ಒಂದು ರೀತಿಯ ಸಂಪರ್ಕ ಸಭೆಯ ರೀತಿಯಲ್ಲಿ ಪಂಚಾಯತ್ ಅತಿ ಕಟ್ಟ ಕಡೆಯಲ್ಲಿರುವಂಥ ರೀತಿ ವ್ಯವಸ್ಥೆ, ಅಲ್ಲಿಯ ಸಮಸ್ಯೆಗಳನ್ನು ಅರ್ಥೈಸ್ಕೊಂಡು ಅಲ್ಲೇ ಪರಿಹಾರ ತಂದು ಕೊಡುವಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ನಾವು ಕೆಲಸ ಮಾಡುವಂಥದ್ದು. ಅದು ಬರೀ ಪ್ರಚಾರಕ್ಕೋಸ್ಕರ ಮಾಡುವಂಥದ್ದು ಕೂಡ ಅಲ್ಲ. ಒಂದು ಕಾಮಗಾರಿ ಪಾರದರ್ಶಕವಾಗಿರಬೇಕು. ಯಾರ ದುಡ್ಡನ್ನು ನಾವು ಅನುದಾನ ತರುವಂಥದ್ದು, ಜನರು ಕಟ್ಟಿದಂಥ ತೆರಿಗೆ ಹಣವನ್ನು ನಾವು ಅನುದಾನ ತರುವಂಥದ್ದು. ಜನರ ಹಣ ಯಾವ ರೀತಿ ಯುಟಿಲೈಸ್ ಆಗ್ತದೆ ಅನ್ನೋದು ಕೂಡ ಜನರಿಗೆ ತಿಳುವಳಿಕೆ ಬೇಕಲ್ಲ, ಆ ಉದ್ದೇಶದಿಂದ ಮಾಡ್ತಾಯಿದ್ವಿ. ಮೋದಿ ಅಲೆ ಕಾಪುವಿನಲ್ಲಿ ಎಫೆಕ್ಟ್ ಆಗುತ್ತಾ? ಮೋದಿ ಅಲೆ ಇವತ್ತು ನಾವು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮೋದಿ ಅಲೆ ಬಗ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಇವತ್ತು ಮೋದಿಯವರು ಕೊಟ್ಟಂಥ ಯಾವ ಆಶ್ವಾಸನೆ ಕೂಡ ಈಡೇರಲಿಲ್ಲ. ಅವರು ಕೊಟ್ಟಂಥ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಪ್ರತಿಯೊಂದು ಆಶ್ವಾಸನೆಗಳು ಒಂದು ಕೂಡ ಈಡೇರಲಿಲ್ಲ. ಚುನಾವಣೆಯಲ್ಲಿ ಇವತ್ತು ಗೆದ್ದು ಬಂದಂಥ ಲೋಕಸಭಾ ಸದಸ್ಯರು ಕೂಡ ಮುಖ ತೋರಿಸುವಂಥ ಕೆಲಸ ಕಾರ್ಯ ಮಾಡಿಲ್ಲ. ಅದು ಗೆದ್ದ ನಂತರ ಎಲ್ಲೂ ಕೂಡ ಜನ ನೋಡಿಲ್ಲ. 4 ವರ್ಷ ಆಗ್ತಾ ಬಂತು. ಈಗ ಅವ್ರಿಗೆ ಕೂಡ ಚುನಾವಣೆ ಬರ್ತಾ ಉಂಟು ಡಿಸೆಂಬರ್ ತಿಂಗಳಲ್ಲಿ. ಪತ್ರಿಕೆಯಲ್ಲಿ ಬರ್ತದೆ ಲೋಕಸಭಾ ಸದಸ್ಯರು ಕಾಣೆ ಆಗಿದ್ದಾರೆ, ಅವರನ್ನು ಹುಡುಕಿ ಕೊಡಿ ಅಂತೇಳಿ. ಇಂಥ ಸಮಯದಲ್ಲಿ ಹೆಚ್ಚಿನ ವಿಷಯ ಮೋದಿ ಅಲೆ ಉಳಿಲಿಕ್ಕೆ ಎಲ್ಲಿ ಅವಕಾಶ ಇದೆ? ಒಂದು ವೇಳೆ ಒಂದು ಸರ್ಕಾರ ಕೊಟ್ಟಂಥ ಆಶ್ವಾಸನೆ ಈಡೇರಿಸಿದರೆ ನಾವು ನೋಡಿದ್ದೇವೆ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಂಥ ಸಮಯದಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಭಾಳಷ್ಟು ವರ್ಷಗಳ ಕಾಲ. ನಂತರ ಪ್ರಧಾನಮಂತ್ರಿ ಆದರು. ಅವರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು. ಗೋಲ್ಡನ್ ಕಾರಿಡಾರ್ ಅವರು ಕೊಟ್ಟಂಥ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸಡಕ್ ಕಾರ್ಯಕ್ರಮ ಅವರು ಕೊಟ್ಟಂಥ ಕಾರ್ಯಕ್ರಮ, ಸ್ವಜಲ್ಧಾರ ಅವರು ಕೊಟ್ಟಂಥ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು. ಯಾವತ್ತೂ ಕೂಡ ಇವತ್ತು ವಾಜಪೇಯಿ ಅವರು ಈ ದೇಶದ ಸಂವಿಧಾನಕ್ಕೆ ಬದ್ಧರಾಗಿದ್ದರು, ಜಾತ್ಯತೀತ ನಿಲುವಿಗೆ ಬದ್ಧರಾಗಿದ್ದರು. ಎಲ್ಲೂ ಕೂಡ ಈ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡಲಿಕ್ಕೆ ಅವರು ಹೊರಟಿಲ್ಲ. ಅಂಥ ಸಮಯದಲ್ಲಿ ಇವತ್ತು ಮೋದಿಯವರು ಆಯ್ಕೆ ಆದ ನಂತರ ಇವತ್ತು ಒಂದು ರೀತಿಯಲ್ಲಿ ಸಂವಿಧಾನವನ್ನೇ ಬದಲು ಮಾಡ್ತೇನೆ ಅನ್ನುವಂಥ ರೀತಿಯ ಹೇಳಿಕೆಗಳು ಬರ್ತಾ ಉಂಟು. ಯಾವುದೇ ರೀತಿಯ ಅವರ ಕಾರ್ಯಕ್ರಮಗಳ ಅನುಷ್ಠಾನ ಆಗಲಿಲ್ಲ, ಇಷ್ಟವರೆಗೆ ಆಗಲಿಲ್ಲ. ಇಂಥ ಕೊಟ್ಟಂಥ ಭರವಸೆ ಯಾವುದು ಕೂಡ ಈಡೇರಲಿಲ್ಲ. ಇಂಥ ಸಮಯದಲ್ಲಿ ಯಾವ ರೀತಿ ಅಲೆ ನಿಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದಿದೆಯಾ? ಸಿದ್ದರಾಮಯ್ಯನವರ ಸರ್ಕಾರ ನಾವು ಕೊಟ್ಟಿರುವಂಥ ಭರವಸೆ 168 ಭರವಸೆ ನಮ್ಮ ಪ್ರಣಾಳಿಕೆಯಲ್ಲಿ. ಅದರಲ್ಲಿ 160 ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ ಈವಾಗಲೇ. ನಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲದಂಥ ಅನೇಕ ವಿಚಾರಗಳು, ಮಾತೃಪೂರ್ಣ ಕಾರ್ಯಕ್ರಮ, ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಬಾಣಂತಿಯರಿಗೆ ಇವತ್ತು ಪೌಷ್ಟಿಕ ಆಹಾರ ಕೊಡುವಂಥದ್ದು ಅಂಗನವಾಡಿಗಳಲ್ಲಿ, ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಇಂದಿರಾ ಕ್ಯಾಂಟೀನ್ 5 ರೂಪಾಯಿಗೆ ಊಟ ಕೊಡಬೇಕು, ಕಾಫಿ ತಿಂಡಿ ಕೊಡಬೇಕು, 10 ರೂಪಾಯಿಗೆ ಊಟ ಕೊಡಬೇಕು. ಇಡೀ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನನ್ನು ಈಗ ಸ್ಥಾಪನೆ ಮಾಡಿದ್ದೇವೆ, ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಅನಿಲ ಭಾಗ್ಯ ಕಾರ್ಯಕ್ರಮ, ಇವತ್ತು 2 ಹಂಡೆ ಗ್ಯಾಸ್ ಹಂಡೆ ಫ್ರೀ, ರೆಗ್ಯುಲೇಟರ್ ಸ್ಟವ್ ಫ್ರೀ, ಇವತ್ತು ಧರ್ಮಾರ್ಥವಾಗಿ ಅನಿಲ ಭಾಗ್ಯ ಕಾರ್ಯಕ್ರಮವನ್ನು ಕೊಡ್ತಾಯಿದ್ವಿ, ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಆರೋಗ್ಯ ಭಾಗ್ಯ ಕಾರ್ಯಕ್ರಮ, ಒಂದು ವೇಳೆ ಉಗ್ರ ರೋಗ ಬಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಇಲ್ಲದಿದ್ದರೆ ಸರ್ಕಾರಿ ಆಸ್ಪತ್ರೆಯವರು ಶಿಫಾರಸು ಮಾಡಿದರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಅದರ ಸಂಪೂರ್ಣ ಹಣವನ್ನು ಸರ್ಕಾರ ಕೊಡಬೇಕು ಅನ್ನೋಂಥ ಕಾರ್ಯಕ್ರಮ, ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಮಯದಲ್ಲಿ, ಈ ಮನೆ ಜಪ್ತಿ ಆಗುವಂಥ ಸಮಯದಲ್ಲಿ, ಸ್ವಾಭಿಮಾನಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ಇವತ್ತು ಸಹಕಾರಿ ಬ್ಯಾಂಕ್ನಲ್ಲಿರುವಂಥ ಸಾಲವನ್ನು 864 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡುವಂಥ ಕೆಲಸ ಕಾರ್ಯ ನಮ್ಮ ಸರ್ಕಾರ ಮಾಡಿತು. ಅದು ಯಾವ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು, ನಾನು ಕೂಡ ಒಬ್ಬ 85ನೇ ಇಸವಿಯಿಂದ ಶಾಸಕನಾಗಿದ್ದೇನೆ. ಆದರೆ ಸಿದ್ದರಾಮಯ್ಯನವರು
13 ಬಜೆಟನ್ನು ಮಂಡನೆ ಮಾಡೋದ್ರ ಮುಖಾಂತರ ಒಂದೇ ಒಂದು ಹಗರಣ ಇಲ್ಲದೆ ಒಬ್ಬನೇ 5 ವರ್ಷಗಳ ಕಾಲ ಒಬ್ಬನೇ ಮುಖ್ಯಮಂತ್ರಿ ಆಗಿ ಸಮಪಾಲು ಸಮಬಾಲು ಅನ್ನುವಂಥ ರೀತಿಯಲ್ಲಿ ಒಂದು ಚಾರಿತ್ರಿಕವಾದಂಥ ಒಂದು ಕಾರ್ಯಕ್ರಮ ಅನುಷ್ಠಾನ ಕೊಟ್ಟಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅವರ ನೇತೃತ್ವದಲ್ಲಿ ನುಡಿದಂತೆ ನಾವು ನಡೆದಿದ್ದೇವೆ. ನಾವು ಯಾವ ಆಶ್ವಾಸನೆ ಕೊಟ್ಟಿದ್ದೇವೆ ಅದನ್ನೆಲ್ಲ ಈಡೇರಿಸಿದ್ದೇವೆ. ನುಡಿದಂತೆ ನಡಿಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟಂಥ ಆಶ್ವಾಸನೆ ಈಡೇರಿಸಬೇಕು. ಸೊ ನೀವು ಕೊಟ್ಟಂತಹ ಆಶ್ವಾಸನೆಗಳೆಲ್ಲ ಪೂರ್ಣಗೊಂಡಿದೆ. ಎಸ್, ಇವಾಗಲೇ ನಾವು ನೋಡ್ತಾ ಇದ್ವಿ ಏನಂದರೆ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆ ಅಂತ. ಆದರೆ BJPಗರು ಬಹಳಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತವೆ. ಕಾಂಗ್ರೆಸ್ ಅನ್ನುವಂತಹದ್ದು, ಕಾಂಗ್ರೆಸ್ ಸರ್ಕಾರದ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಅನ್ನುವಂಥದ್ದು. ಏನು ಹೇಳ್ತೀರಾ ಈ ಬಗ್ಗೆ? ಒಂದು ಕಡೆ ಸಿದ್ದರಾಮಯ್ಯನವರ ಸರ್ಕಾರ, ಮತ್ತೊಂದು ಕಡೆ ಯಡಿಯೂರಪ್ಪನವರ ಸರ್ಕಾರ 5 ವರ್ಷಗಳ ಕಾಲ. ಯಡಿಯೂರಪ್ಪನವರು 3 ಸಲ ಮುಖ್ಯಮಂತ್ರಿಗಳು. ಇವತ್ತು ಸದಾನಂದಗೌಡರು ಮುಖ್ಯಮಂತ್ರಿಗಳು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ರಿಸಾರ್ಟ್ನಲ್ಲಿ ಏನು ನಡೀತು 5 ವರ್ಷಗಳ ಕಾಲ, ಒಬ್ಬರ ಕಾಲು ಎಳೆಯುವಂಥ ರೀತಿಯಲ್ಲಿ ಮತ್ತೊಬ್ಬರು ಯಾವ ರೀತಿ ಪ್ರಯತ್ನಗಳನ್ನು ನಡೆಸಿದರು, ಅಥವಾ ಈ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡುವಂಥ ಕೆಲಸ ಕಾರ್ಯ ಏನು ನಡೀತು, ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡುವಂಥ ಕೆಲಸ ಕಾರ್ಯ ಯಾವ ರೀತಿ ನಡೀತು, ಅಥವಾ ಇವರ ಅಧಿಕಾರದಲ್ಲಿರುವಂಥ ಸಮಯದಲ್ಲಿ ಯಾವ ರೀತಿ ನಡ್ಕೊಂಡ್ರು ಇವರು, ಧರ್ಮದ ಹೆಸರಿನಲ್ಲಿ ದೇವರ ಹೆಸರಲ್ಲಿ ಮತ ಯಾಚಿಸುವಂಥ BJPಯವರು ಯಾವ ರೀತಿ ನಡ್ಕೊಂಡ್ರು. ಇವತ್ತು ಅಸೆಂಬ್ಲಿಯಲ್ಲಿ ಬರಗಾಲದ ಚರ್ಚೆ ಆಗುವಂಥ ಸಮಯದಲ್ಲಿ ಬ್ಲೂ ಫಿಲ್ಮ್ ನೋಡುವಂಥ ಉದ್ದೇಶಕ್ಕೋಸ್ಕರ 3 ಜನ ಸಚಿವರುಗಳು ರಾಜೀನಾಮೆ ಕೊಡುವಂಥ ಸನ್ನಿವೇಶ, ಇಂಥ ಅನೇಕ ಇವತ್ತು ವಿಚಾರಗಳು ಹೆಚ್ಚಿನ ಜನರ ಮನಸ್ಸಲ್ಲಿದೆ. ಸಿದ್ದರಾಮಯ್ಯನ ಸರ್ಕಾರವನ್ನು ತುಲನೆ ಮಾಡ್ತಾರೆ, ಅದೇ ರೀತಿಯಲ್ಲಿ ಇವರ ಸರ್ಕಾರವನ್ನು ಕೂಡ ತುಲನೆ ಮಾಡ್ತಾರೆ. ಇವತ್ತು ವಿರೋಧ ಪಕ್ಷ ಅಂತ ಹೇಳಿದ ನಂತರ ಯಾವುದಾದ್ರೂ ಪಟ್ಟಿ ಕೂರಿಸುವಂಥದ್ದು, ಯಾವುದು ಸುಳ್ಳು ಇವತ್ತು ಇದನ್ನು ಮಾಡುವಂಥದ್ದು, ಇಂಥದ್ದೆಲ್ಲ ಪ್ರಚಾರ ಮಾಡುವಂಥ ಕೆಲಸ ಕಾರ್ಯಗಳು ವಿರೋಧ ಪಕ್ಷ ಸ್ವಾಭಾವಿಕವಾಗಿ ಮಾಡ್ತಾರೆ. ಜನ ತೀರ್ಮಾನ ಮಾಡ್ತಾರೆ. ಇನ್ನಷ್ಟು ಚರ್ಚೆಗಳು ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ಎಸ್, ನಮ್ಮ ಇವತ್ತಿನ ವಿಶೇಷ ಅತಿಥಿಯಾಗಿ ಇದ್ದಾರೆ ವಿನಯ್ ಕುಮಾರ್ ಸೊರಕೆ ಅವರು. ಎಸ್, ವಿನಯ್ ಕುಮಾರ್ ಸೊರಕೆ ಅವರೇ, ಕಾಪು ಅನ್ನುವಂಥದ್ದು ತಾಲೂಕಾಗಿದೆ. ಬಹಳಷ್ಟು ಬೇಡಿಕೆಗಳಿರಲಿಲ್ಲ. ಕಾಪುವನ್ನು ಸಡನ್ ಆಗಿ ಸೊರಕೆ ಅವರು ತಾಲೂಕಾಗಿ ಘೋಷಿಸಿದ್ರು ಅನ್ನುವಂಥದ್ದು. ನಿಜಕ್ಕೂ ಕಾಪು ತಾಲೂಕು ಅನ್ನುವಂಥದ್ದು ಅಗತ್ಯವಿತ್ತೆ? ಆಡಳಿತವನ್ನು ಇನ್ನಷ್ಟು ಜನರ ಹತ್ತಿರ ಕೊಂಡೋಗಬೇಕು. ಆಡಳಿತವನ್ನು ಇನ್ನಷ್ಟು ನಾನು 10 ಸಲ ಪಂಚಾಯತಿಗೆ ಭೇಟಿ ಕೊಟ್ಟೆ ಅಂತ ಹೇಳಿದೆ. ಇಲ್ಲಿ ಬಂದು ಉಡುಪಿಯಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಜನ ತಿರುವುದಕ್ಕೆ ಬದಲು ಇಲ್ಲಿ ಬಂದು ಇಲ್ಲಿ 3 ತಾಲೂಕು, ಈಗ ಇಲ್ಲಿ 3 ಕ್ಷೇತ್ರದ ಜನರನ್ನು ಇಲ್ಲಿ ಉಡುಪಿಯಲ್ಲಿ ನೋಡಬೇಕು ತಹಸೀಲ್ದಾರರು. ಇಲ್ಲಿ ಒತ್ತಡ ಇದೆ. ನಮ್ಮದೇನು ಈಗ ಅರ್ಹತೆ ನಮಗೆ ಕಾಪು ಭಾಳಷ್ಟು ಪೊಟೆನ್ಷಿಯಲ್ ಇದೆ. ಕಾಪಿನಲ್ಲಿ ಇರುವಂಥ ಪೊಟೆನ್ಷಿಯಾಲಿಟಿ ಎಲ್ಲೂ ಕೂಡ ಇರಲಿಕ್ಕಿಲ್ಲ. NRIs ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ಬೋದು, ಹೋಟೆಲ್ ಉದ್ಯಮದಲ್ಲಿ ಇರ್ಬೋದು, ಅಥವಾ ಎಂಟರ್ಪ್ರೆನರ್ಸ್ ಇರ್ಬೋದು. ಸಾಕಷ್ಟು ಜನ ಹೊರಗಡೆ ಹೋಗಿ, ಇಲ್ಲಿ ಅವಕಾಶ ಇಲ್ಲದ ಕಾರಣ ಹೊರಗಡೆ ಹೋಗಿ ಇವತ್ತು ಉದ್ಯಮ ಮಾಡ್ತಾಯಿದ್ದಾರೆ. ಇಲ್ಲಿ ಇಂಥ ಪೊಟೆನ್ಷಿಯಾಲಿಟಿ ಇರುವಾಗ ಇವತ್ತು ನಮಗೊಂದು ಐಡೆಂಟಿಟಿಯೇ ಇಲ್ಲ. ಇಷ್ಟವರೆಗೆ ಕಾಪು ಅನ್ನೋದಕ್ಕೆ ಒಂದು ಐಡೆಂಟಿಟಿಯೇ ಇಲ್ಲ. ನಾವೆಲ್ಲ ಪಂಚಾಯತ್ನ ಥರ ಇವತ್ತು 29 ಪಂಚಾಯತು. ಇವತ್ತು ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದ್ದರೆ ತಾಲೂಕು ಕೇಂದ್ರ ಸ್ಥಳ ಬೇಕೇ ಬೇಕು. ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದ್ರೆ ಇಂಥ ಸಮಯದಲ್ಲಿ ನಾವು ತಾಲೂಕು ಆಗಬೇಕು ಅನ್ನೋಂಥ ಬೇಡಿಕೆನಿಟ್ಟೆವು. ನಮ್ಮದು ಯಾವ ಗದ್ದಿಗೌಡ ರಿಪೋರ್ಟಲ್ಲಿ ಇಲ್ಲ, ಅಥವಾ ಇವತ್ತು ಹುಂಡೇಕಾರ್ ಸಮಿತಿ ರಿಪೋರ್ಟಲ್ಲಿ ಇಲ್ಲ, ಅಥವಾ ಬೇರೆ ಯಾವುದೇ ರಿಪೋರ್ಟಲ್ಲಿ ಕೂಡ ಇಲ್ಲ. ನಾವು ತಾಲೂಕು ಆಗಬೇಕು, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕೇಂದ್ರ ಸ್ಥಳ ಬೇಕು ಅನ್ನುವಂಥ ರೀತಿಗೋಸ್ಕರ ನಾವು ತಾಲೂಕು ಆಗಬೇಕಂತ ಬೇಡಿಕೆಯನ್ನಿಟ್ಟೆವು. ಇವತ್ತು ನಮಗೆ ತಾಲೂಕು ರಚನೆ ಆಯಿತು. 30 ಗ್ರಾಮಗಳು, 30 ಗ್ರಾಮಕ್ಕೆ ಒಂದು ತಾಲೂಕು ಆಗ್ಬೋದು. ಹೆಬ್ರಿಯಲ್ಲಿ 13 ಗ್ರಾಮಕ್ಕೆ ಒಂದು ತಾಲೂಕಾಗಿದೆ. ನಮ್ಮದು 30 ಗ್ರಾಮಗಳು, 1.5 ಲಕ್ಷ ಜನಸಂಖ್ಯೆ, 1.5 ಲಕ್ಷ ಜನಸಂಖ್ಯೆ ಇದೆ. ಪೊಟೆನ್ಷಿಯಾಲಿಟಿ ಇದೆ. ಇನ್ನಷ್ಟು ಹತ್ತಿರ ನಾವು ಅಧಿಕಾರವನ್ನು ಇನ್ನಷ್ಟು ಜನರ ಹತ್ತಿರ ಕೊಂಡೋದಾಗೆ ಆಯಿತು. ನಮ್ಮ ಊರು ಕೂಡ ಡೆವಲಪ್ ಆಗಬೇಕು. ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಿಲ್ಲ.
ಪಂಚಾಯತ್ ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ. ಈಗ ತಾಲೂಕು ಲೆವೆಲ್ ಆಸ್ಪತ್ರೆ ಬರ್ತದೆ, 100 ಬೆಡ್ಡಿನ ಆಸ್ಪತ್ರೆ ಆಗ್ತದೆ ಕಾಪುನಲ್ಲಿ. ನಾವು ಎಂಟೈರ್ ಇದನ್ನು ನಮ್ಮ ಕ್ಷೇತ್ರ ಜನ ಎಲ್ಲ ಉಡುಪಿಯನ್ನೇ ಡಿಪೆಂಡ್ ಆಗಿದ್ರು ಆರೋಗ್ಯ ದೃಷ್ಟಿಯಲ್ಲಿ. ನಮ್ಮಲ್ಲಿ ಒಂದು ಕಮ್ಯುನಿಟಿ ಆಸ್ಪತ್ರೆ ಬಿಟ್ಟರೆ ಬೇರೆ ಎಲ್ಲ ಕಡೆಯಲ್ಲಿ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈಗ ತಾಲೂಕಾದ ಕಾರಣ 33 ಸರ್ಕಾರಿ ಕಚೇರಿಗಳು ಬರ್ತದೆ. ಆ ಏರಿಯಾ ಡೆವಲಪ್ ಆಗಲಿಕ್ಕೆ ಅವಕಾಶ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತು ಉಳಿದಿರುವಂಥ ಪೋರ್ಷನನ್ನು ಉಡುಪಿಗೆ ಸೇರಿಸಿದ್ದೀವಿ. ಎಂಟೈರ್ ಉಳಿದಿರುವಂಥ ಕಾಪು ಕ್ಷೇತ್ರವನ್ನು ಇವತ್ತು ಉಡುಪಿಗೆ ಸೇರಿಸಿದ್ದೀವಿ. ಉಡುಪಿಯಲ್ಲಿ ಕೂಡ ನಾವು ಮೆಜಾರಿಟಿ ಹೆಚ್ಚಿನ ಗ್ರಾಮ ನಮ್ಮದು, ನಮ್ಮ ಕಾಪು ಕ್ಷೇತ್ರದ್ದು. ನಮ್ಮ ಚಿದ್ರ ಆಗಿತ್ತು, ಬ್ರಹ್ಮಾವರಕ್ಕೆ ಸ್ವಲ್ಪ ಇತ್ತು. ಅದೇ ರೀತಿಯಾಗಿ ಇವತ್ತು ಇಲ್ಲಿಗೆ ಹೆಬ್ರಿಗೆ ಸ್ವಲ್ಪ ಪೋರ್ಷನ್ ಕೆಲವು ಗ್ರಾಮಗಳು ಸೇರುವಂಥದ್ದು ಇತ್ತು. ಈಗ ನಾವೊಂದು ಇಂಟ್ಯಾಕ್ಟ್ ಆಗಿದ್ದೀವಿ. ನೆಕ್ಸ್ಟ್ ನಮ್ಮದು ನಾವು ಇವಾಗಲೇ ಪ್ರಪೋಸಲ್ ಕಳಿಸಿಕೊಟ್ಟಿದ್ದೀವಿ, ಶಿರುವುದನ್ನು ನಾಡ ಕಚೇರಿ ಮಾಡಬೇಕು, ನಂತರ ಪಡುಬಿದ್ರೆಯನ್ನು ಕೂಡ ನಾಡ ಕಚೇರಿ ಮಾಡಬೇಕು ಅಂತೇಳಿ. ನೆಕ್ಸ್ಟ್ ನಾವು ಹಿರಿಯಡ್ಕವನ್ನು ಕೂಡ ನಾಡ ಕಚೇರಿ ಮಾಡಲಿಕ್ಕೆ ಇದು ಮಾಡಿದ್ದೀವಿ, ಪ್ರಪೋಸ್ ಮಾಡಿದ್ದೀವಿ. ಈ ರೀತಿಯಲ್ಲಿ ಒಂದು ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅಧಿಕಾರವನ್ನು ಇನ್ನಷ್ಟು ಜನರ ಹತ್ತಿರ ಕೊಂಡೋಗುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಯಾವ ರೀತಿಯಾದಂತಹ ಪ್ರಾಧಾನ್ಯತೆಯನ್ನು ನೀಡಿದ್ದೀರಿ? ಕುಡಿಯುವ ನೀರು ನಾವು ಬರೇ ಬೋರ್ವೆಲ್ ಅಥವಾ ಬಾವಿಯನ್ನು ಅವಲಂಬಿಸಿತ್ತು. ಅದು ಕೂಡ ಕರಾವಳಿ ಪ್ರದೇಶದಲ್ಲಿ ಉಪ್ಪಿ ನೀರು. ಇಂಥ ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಕುಡಿಯುವ ನೀರಿಗೆ ಭಾಳಷ್ಟು ತತ್ವರತೆ ಇತ್ತು. ನಾವು ಇವಾಗಲೇ 57 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಮಣಿಪುರದಿಂದ ನೀರನ್ನು ಎತ್ತಿ ಕಾಪು ಪುರಸಭೆಗೆ 57 ಕೋಟಿ ರೂಪಾಯಿ ಮಂಜೂರಾತಿಯಾಗಿ ಮೊನ್ನೆ ಶಿಲಾನ್ಯಾಸ ಕೂಡ ಆಗಿದೆ. ಮಾನ್ಯ ಸಚಿವರು ಬಂದು ಶಿಲಾನ್ಯಾಸ ಮಾಡಿದ್ದಾರೆ. ಅದರಲ್ಲಿ ಕಾಪು ಪಟ್ಟಣದ ಸುತ್ತಮುತ್ತಲಿನ ಎಲ್ಲ ಗ್ರಾಮಕ್ಕೂ ಕೂಡ ಕುಡಿಯೋ ನೀರು ಕೊಡುವಂಥದ್ದು. ಇನ್ನೂ 25 ವರ್ಷಕ್ಕೆ ಎಷ್ಟು ಜನಸಂಖ್ಯೆ ಆಗ್ತದೆ ಆ ಜನಸಂಖ್ಯೆಗೆ 24 ಗಂಟೆ ಕೂಡ ನಿರಂತರವಾಗಿ ಶುದ್ಧ ನೀರು ಕೊಡಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಅದು ಅಲ್ಲದೆ ನಾವು ಶಾಂಭವಿ ನದಿಯಿಂದ ನೀರನ್ನು ಎತ್ತಿ 10 ಗ್ರಾಮ ಪಂಚಾಯತ್ಗಳಿಗೆ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಇವಾಗಲೇ ಇವತ್ತು ಇವತ್ತು ಕ್ಯಾಬಿನೆಟ್ಗೆ ಬರ್ತಾ ಉಂಟದು. ಆಲ್ರೆಡಿ ಫೈನಾನ್ಸ್ನವರು ಕ್ಲಿಯರ್ ಮಾಡಿದ್ದಾರೆ, ಕ್ಯಾಬಿನೆಟ್ಗೆ ಬರ್ತಾಯಿದೆ. ಅದಾದರೆ 10 ಗ್ರಾಮ ಪಂಚಾಯತಿಗಳಿಗೆ ಕುಡಿಯೋ ನೀರು ಆಗ್ತದೆ, ನದಿ ನೀರನ್ನೇ ಉಪಯೋಗ ಮಾಡಿಕೊಂಡು ಶುದ್ಧೀಕರಣಗೊಳಿಸಲಿಕ್ಕೆ. ನಂತರ ಇಲ್ಲಿ ನಾವು ಅಲೆ ಊರಲ್ಲಿ ನಾವು 16 ಕೋಟಿ ರೂಪಾಯಿಯಲ್ಲಿ ಕುರ್ಕಾಲು, ಕಟ್ಪಾಡಿ, ಇನ್ನಂಜೆ, ಅದೇ ರೀತಿಯಾಗಿ ಈ ಭಾಗದ ಮಣಿಪುರ, ಮೂಡುಬೆಲ್ಲೆ ಇದೆಲ್ಲ ಸೇರಿ ಅಲ್ಲಿ ಕೂಡ ಒಂದು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಆಗಬೇಕು ಅಂತೇಳಿ ಒಂದು ಕಮಿಟಿಯಲ್ಲಿ ಮಂಜೂರಾತಿ ಆಗಿದೆ. ನಂತರ 26 ಕೋಟಿ ರೂಪಾಯಿದು ನಾವು ಪೆರಡೂರು ಮತ್ತು ಬೈರಂಪಳ್ಳಿ, ಬೊಮ್ಮರಬೆಟ್ಟು ಈ ಗ್ರಾಮಗಳಿಗೆ ಕೂಡ ಕುಡಿಯುವ ನೀರಿನ ಬಗ್ಗೆ ಕೂಡ ನಾವು ನದಿ ನೀರನ್ನೇ ಉಪಯೋಗ ಮಾಡಿಕೊಂಡು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಬಾರಿಯ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ? 100ಕ್ಕೆ 100. ಸೊ ಯಾಕೆ ಈ ಮಾತನ್ನು ಹೇಳಿದ್ರಂದ್ರೆ ಬಿಜೆಪಿ ಅನ್ನುವಂಥದ್ದು ಕರ್ನಾಟಕವನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಯಾವುದೇ ರೀತಿಯಲ್ಲಿ ತನ್ನದೇ ಆಡಳಿತವನ್ನು ಮುಂದುವರಿಸಬೇಕು ಅನ್ನುವಂಥದ್ದು. ಬಹುಶಃ ಬಹಳಷ್ಟು ಜಿದ್ದಾಜಿದ್ದಿಯ ಒಂದು ಎಲೆಕ್ಷನ್ ಅಂತಾನೆ ಹೇಳ್ಬೋದು ಈ ಬಾರಿಯ ಚುನಾವಣೆ. ಏನು ಹೇಳ್ತೀರಾ? ನಾವು 5 ವರ್ಷಗಳ ಕಾಲ ಪಾರದರ್ಶಕವಾದಂಥ ಆಡಳಿತವನ್ನು ಕೊಟ್ಟಿದ್ದೇವೆ. ಒಂದೇ ಒಂದು ಹಗರಣ ಇಲ್ಲ. ಅಭಿವೃದ್ಧಿ ಕಾರ್ಯಕ್ರಮದಲ್ಲಂತೂ ಇವತ್ತು ಸಾಕಷ್ಟು ಎಂದೂ ಕಾಣದಂಥ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ನಡೆಸಿದ್ದೇವೆ. ಜನರಿಗೆ ಕೊಡುವಂಥ ಸವಲತ್ತಿನ ಬಗ್ಗೆ ಪ್ರತಿ ಮನೆಗೆ ಕೂಡ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಮುಟ್ಟಿದೆ. 1 ಕೋಟಿ ಜನರಿಗೆ ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಸಿಗ್ತಾಯಿದೆ. 1 ಕೋಟಿ 8 ಲಕ್ಷ ಮಕ್ಕಳಿಗೆ ಕ್ಷೀರಭಾಗ್ಯ ಕಾರ್ಯಕ್ರಮ ಮುಟ್ಟಿದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ಜನರಿಗೆ ಮುಟ್ಟುವಂಥ ಅವಕಾಶ ಆಗಿದೆ. ರೈತರ ಬಗ್ಗೆ ಇರ್ಬೋದು, ವೃತ್ತಿ ಮಾಡುವವರ ಬಗ್ಗೆ ಇರ್ಬೋದು, ಮಹಿಳೆಯರ ಬಗ್ಗೆ ಇರ್ಬೋದು, ಯುವಕರ ಬಗ್ಗೆ ಇರ್ಬೋದು, ಇವತ್ತು ಎಲ್ಲ ರಂಗದಲ್ಲಿ ಕೂಡ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಭಾಳಷ್ಟು ಅನುಷ್ಠಾನ ಆಗುವಂಥ ಅವಕಾಶ ಆಗಿದೆ. ಎಲ್ಲಿ ಕೂಡ ನಮ್ಮ ಸರ್ಕಾರದ ಬಗ್ಗೆ ಆ್ಯಂಟಿ ಇನ್ಕಂಬರೆನ್ಸಿ ಇಲ್ಲ, ಇವತ್ತು ಎಗೇನೆಸ್ಟ್ ಜನರ ಇದಿಲ್ಲ. ಪ್ರತಿಯೊಂದು ಕಡೆಯಲ್ಲಿ ಕೂಡ ನೀರಾವರಿ ಇರ್ಬೋದು, ಕರ್ನಾಟಕ ರಾಜ್ಯದ ನೀರಾವರಿಗೆ ಬಳಕೆ ಮಾಡುವಂಥ ರೀತಿಯಲ್ಲಿ ನಾವು ಕೊಟ್ಟಂಥ ಆಶ್ವಾಸನೆ ಈಡೇರಿಸಿದ್ದೇವೆ. 5 ವರ್ಷಗಳಲ್ಲಿ ನಾವು 10 ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ 10,000 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ ಅಂತ ಹೇಳಿದರೆ 60,000 ಕೋಟಿ ಖರ್ಚು ಮಾಡಿದ್ದೇವೆ ನಾವು 5 ವರ್ಷಗಳಲ್ಲಿ. ಈ ರೀತಿಯಲ್ಲಿ ಇವತ್ತು ನಾವು ಸಾಕಷ್ಟು ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಶ್ರೇಯೋಭಿವೃದ್ಧಿಗೋಸ್ಕರ ಕೆಲಸ ಕಾರ್ಯ ಮಾಡುವಂಥ ಅವಕಾಶ ಸಿಕ್ಕಿದೆ. ಅಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿಯ ಮಟ್ಟಿಗೆ ಪೈಪೋಟಿಯ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ವಿದ್ಯಾಕ್ಷೇತ್ರದಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ಇವತ್ತು
ಸೈನ್ಸ್ ಸೆಂಟರ್, ವರ್ಲ್ಡ್ ಕ್ಲಾಸ್ ಸೈನ್ಸ್ ಸೆಂಟರನ್ನು ತೆರಿತಾ ಇದ್ವಿ. ನಮ್ಮ ಮಕ್ಕಳೆಲ್ಲ ಮುಲ್ಕಿಗೆ ಹೋಗಬೇಕಾಗಿತ್ತು, ನಮ್ಮ ಮಕ್ಕಳೆಲ್ಲ ಉಡುಪಿಗೆ ಬರಬೇಕಾಗಿತ್ತು. ನಮ್ಮ ಮಕ್ಕಳಲ್ಲಿ ಕೂಡ ಪ್ರತಿಭೆ ಇದೆ. ಅಂಥ ಮಕ್ಕಳಿಗೆ ಉತ್ತಮ ಮೌಲ್ಯಾಧಾರಿತವಾದಂಥ ಒಂದು ಶಿಕ್ಷಣ ಸಿಗಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವು ಹಂತ ಹಂತವಾಗಿ ಮೊರಾರ್ಜಿ ಸ್ಕೂಲ್ 2 ಸ್ಕೂಲನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಕೇಂದ್ರ ವಿದ್ಯಾಲಯವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಮೌಲಾನಾ ಆಜಾದ್ ಸ್ಕೂಲನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ITA ಮಾಡಿದ್ದೇವೆ, ಪಾಲಿಟೆಕ್ನಿಕ್ ಮಾಡಿದ್ದೇವೆ. ಇವತ್ತು ಈ ರೀತಿಯಲ್ಲಿ ನಮ್ಮ ಶಿಕ್ಷಣ ಕೂಡ ಹೆಚ್ಚಿನ ರೀತಿ ಒತ್ತು ಕೊಟ್ಟಿದೆ. ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾಯಿದ್ವಿ, 2 ಕಡೆಯಲ್ಲಿ ಕೂಡ ಪೋಸ್ಟ್ ಗ್ರಾಜ್ಯುಯೇಷನ್ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಬೇಕಾಗುವಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಇವತ್ತು ಈ ರೀತಿಯಲ್ಲಿ ಶಿಕ್ಷಣ ಕೂಡ ಹೆಚ್ಚಿನ ರೀತಿ ಆದ್ಯತೆ ಕೊಟ್ಟಿದ್ದೇವೆ. ಆರೋಗ್ಯದ ಮಟ್ಟಿಗೆ ಆದ್ಯತೆ ಕೊಟ್ಟಿದ್ದೇವೆ. ನಮ್ಮ ಪರಿಸರದ ಬಗ್ಗೆ ಆದ್ಯತೆ ಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ. ಈ ರೀತಿಯಲ್ಲಿ ಇವತ್ತು ಸಮಗ್ರವಾದಂಥ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ. ನಮ್ಮಲ್ಲಿ UPCL, ಸುಜ್ಲಾನ್ ಮತ್ತು ಕ್ರೂಡ್ ಆಯಿಲ್ನ ಬಗ್ಗೆ ಘಟಕ ಇತ್ತು. ಅಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು, ರೈತರಿಗೆ ಸರಿಯಾದ ರೀತಿಯ ಪರಿಹಾರ ಸಿಗ್ತಾ ಇಲ್ಲ ಆಯಿತು. ನಾವು ಅದರ ಬಗ್ಗೆ ಜನಜಾಗೃತಿ ವೇದಿಕೆಯವರ ಜೊತೆಯಲ್ಲಿ ಸೇರಿಕೊಂಡು ಫೈಟ್ ಮಾಡಿ ಇವತ್ತು ಅವರಿಗೆಲ್ಲರಿಗೂ ಕೂಡ ದೇಶದಲ್ಲಿ ಪ್ರಥಮವಾಗಿ ಎಲ್ಲಿಯೂ ಕೂಡ ಸಿಗದಂಥ ಪರಿಹಾರವನ್ನು ನಾವು ಕೊಡಿಸಿದ್ದೇವೆ. ಆ ರೀತಿ ಅಲ್ಲಿ ಬಾಂಬು ಸ್ಫೋಟನ ಆಗುವಂಥ ಸಮಯದಲ್ಲಿ ಮನೆಯೆಲ್ಲ ಬ್ರೇಕ್ ಬಿದ್ದಂಥ ಸಮಯದಲ್ಲಿ ಅವ್ರಿಗೆ ಕೂಡ ಪರಿಹಾರ ಕೊಡಿಸುವಂಥ ಕೆಲಸ ಕಾರ್ಯ ಮಾಡಿದ್ವಿ. ಇಂಥ ಅನೇಕ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಎಲೆಕ್ಟ್ರಿಫಿಕೇಷನು ಇವತ್ತು ನಮ್ಮಲ್ಲಿ ಉಷ್ಣಸ್ಥಾವರ ಇರುವ ಕಾರಣ ಎಲ್ಲಿ ಉಷ್ಣಸ್ಥಾವರ ಘಟಕ ಇದೆ ಆ ತಾಲೂಕಿಗೆ 24 ಗಂಟೆ ನಿರಂತರ ವಿದ್ಯುತ್ ಕೊಡಬೇಕು ಅಂತೇಳಿದೆ. ಅದು ಬರೇ ಇದರಲ್ಲೇ ಇತ್ತು. ಅದನ್ನು ಅನುಷ್ಠಾನ ಆಗಿರುವಂಥದ್ದು ಇಲ್ಲಿ ಮಾತ್ರ ಪ್ರಥಮವಾಗಿ ಉಡುಪಿಯಲ್ಲಿ ಅನುಷ್ಠಾನ ಆಗಿರುವಂಥದ್ದು. ಎಲ್ಲ ರಂಗದಲ್ಲಿ ಕೂಡ ನಾವು ಒತ್ತು ಕೊಟ್ಟು ಕೆಲಸ ಕಾರ್ಯ ಮಾಡಿದೆ. ನಿಮ್ಮ ಪಕ್ಷದಲ್ಲಿ ಬಹಳಷ್ಟು ಪ್ರಭಾವಿ ನಾಯಕರು ಪಕ್ಷಾಂತರಗೊಂಡಿದ್ದಾರೆ. ಇನ್ನೂ ಅನೇಕ ಜನರು ಕೂಡ ಬೇರೆ ಪಕ್ಷಕ್ಕೆ ಹೋಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಇದೆ. ಏನು ಹೇಳ್ತೀರಾ? ನಮ್ಮ ಪಕ್ಷದಿಂದ ಪ್ರಭಾವಿ ನಾಯಕರು ಪಕ್ಷಾಂತರ ಅಂಥದ್ದೇನು ಪಕ್ಷಾಂತರ ಆಗಲಿಲ್ಲ. ಕಾಂಗ್ರೆಸ್ ಪಕ್ಷ ಇದು ಜನಮನದಲ್ಲಿರುವಂಥ ಒಂದು ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷದ ಉಳಿವಾಗಿದ್ದರೆ ಜನ ಕಾಂಗ್ರೆಸ್ ಪಕ್ಷವನ್ನು ಉಳಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಸೊ ವ್ಯಕ್ತಿ ನೋಡಿ ಜನ ವೋಟ್ ವ್ಯಕ್ತಿ ಎಲ್ಲಿದೆ? ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕತ್ವ ಇದೆ, ನಮ್ಮ ಪಕ್ಷದ ಕಾರ್ಯಕ್ರಮ ಇದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜನ ಮೆಚ್ಚಿಕೊಂಡಿದ್ದಾರೆ. ಜನ ಇವತ್ತು ಆ ಕಾಂಗ್ರೆಸ್ ಪಕ್ಷವನ್ನು ಉಳಿಸಿದ್ದಾರೆ. ಇವತ್ತು ಆ ದೃಷ್ಟಿಯಲ್ಲಿ ಪ್ರಭಾವಿ ಅನ್ನುವಂಥ ಪ್ರಶ್ನೆ ಬರುವುದಿಲ್ಲ. ಪ್ರತಿಯೊಬ್ಬರು ಕೂಡ ಇದು ಅವಕಾಶಗಳು ಸಿಗ್ತದೆ. ಕೆಲವರಿಗೆ ಅವಕಾಶಗಳು ಸಿಕ್ಕಾಗ ನಾವು ಕೆಲಸ ಮಾಡ್ತೇವೆ, ಪಕ್ಷಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತೇವೆ. ಎಲೆಕ್ಷನ್ಗೆ ಬಹಳ ಪ್ರೀ ಪ್ಲ್ಯಾನ್ಡ್ ಆಗಿದ್ದೀರಾ? ನಾವು ಇಲೆಕ್ಷನ್ನಿಗೆ ಪ್ರೀ ಪ್ಲ್ಯಾನ್ ಅನ್ನೋದಕ್ಕಿಂತಲೂ ಕೂಡ 5 ವರ್ಷಗಳ ಕಾಲ ಯಾವ ನಿರೀಕ್ಷೆಯಿಂದ ನಮ್ಮನ್ನು ಜನ ಆಶೀರ್ವಾದ ಮಾಡಿ ಆ ಜವಾಬ್ದಾರಿ ಅವಕಾಶ ಕಳಿಸ್ಕೊಟ್ಟಿದ್ದಾರ, ಆ ಜನರ ನಿರೀಕ್ಷೆಗೆ ಹೊಂದಿಕೊಂಡು ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಬರೀ ಇಲೆಕ್ಷನ್ ಟೈಮ್ ಮಾತ್ರ ಅಲ್ಲ, 365 ದಿವಸದಲ್ಲಿ ಕೂಡ, ವರ್ಷದ 365 ದಿವಸಗಳು ಕೂಡ ಆ ಕೆಲಸ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಇವತ್ತು ನಾವು ಸಾಧಾರಣ 18 ಗಂಟೆ ಕೂಡ ನಾವು ಕೆಲಸ ಕಾರ್ಯವನ್ನು ಮಾಡ್ತೇವೆ. ಅದರಲ್ಲಿ ಯಾವುದೇ ರೀತಿಯ ಉದಾಸೀನ ಇಲ್ಲ. ಜನರ ಕೆಲಸ ಮಾಡೋದ್ರ ಬಗ್ಗೆ, ಊರನ್ನ ಅಭಿವೃದ್ಧಿ ಮಾಡೋದ್ರ ಬಗ್ಗೆ, ಜನರಿಗೆ ಸವಲತ್ತು ಕೊಡೋದ್ರ ಬಗ್ಗೆ ಯಾವುದೇ ರೀತಿಯ ಉದಾಸೀನ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಕರಾವಳಿಯ ಜನರು ಯಾವ ರೀತಿ ತೆಗೆದುಕೊಂಡಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕೆ ಈಗ ಕಳೆದ ಚುನಾವಣೆಯಲ್ಲಿ ಕೂಡ 8 ಸ್ಥಾನದಲ್ಲಿ 7 ಸ್ಥಾನವನ್ನು ಜನ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ 5 ಸ್ಥಾನದಲ್ಲಿ 3 ಸ್ಥಾನದಲ್ಲಿ ಇವತ್ತು ಕಾಂಗ್ರೆಸ್ ಗೆದ್ದು ಬಂದಿದೆ. ಒಂದು ಕಡೆ ಇಂಡಿಪೆಂಡೆಂಟ್ ಗೆದ್ದಿದೆ, ಒಂದು ಕಡೆ BJP ಗೆದ್ದಿದೆ. ಇವತ್ತು ಆ ರೀತಿಯಲ್ಲಿ ಜನ ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿದೆ. ಒಂದು ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ. 24 ಜಿಲ್ಲಾ ಪಂಚಾಯತ್ನಲ್ಲಿ 24 ಜಿಲ್ಲಾ ಪಂಚಾಯತನ್ನು ಗೆದ್ದಿದ್ದೇವೆ. ತಾಲೂಕು ಪಂಚಾಯತ್ ಎಲ್ಲ ತಾಲೂಕು ಪಂಚಾಯತನ್ನು ಗೆದ್ದಿದ್ದೇವೆ. ಎಲ್ಲ ಪುರಸಭೆಯನ್ನು ಗೆದ್ದಿದ್ದೇವೆ. ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕರಾವಳಿಯ ಪ್ರದೇಶ ಜನ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ತೀರ್ಮಾನ ಮಾಡುವಂಥ ಶಕ್ತಿ ಇದೆ. ಆ ದೃಷ್ಟಿಯಲ್ಲಿ ಜನ ನಮಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಆಶೀರ್ವಾದ ಮಾಡಿದ್ದಾರೆ. ಇಡೀ ಭಾರತದಲ್ಲಿ BJP ಆಡಳಿತದ ಚುಕ್ಕಾಣಿ ಹಿಡಿದಿದೆ, ಏನಂತೀರಾ ಇದಕ್ಕೆ? ಇದೆಲ್ಲ ತಾತ್ಕಾಲಿಕ. ನಾನು ಮೊದಲೇ ಹೇಳಿದೆ, ಅಂಥ ವಾಜಪೇಯಿಯವರೇ ಅಷ್ಟೊಂದು ಕಾರ್ಯಕ್ರಮಗಳು ಕೊಟ್ಟಂಥವರು, ಅಷ್ಟೊಂದು ಘನತೆ ಗೌರವವನ್ನು ಇಟ್ಕೊಂಡಂಥವರು. ಇವತ್ತು ಅಂಥ ವಾಜಪೇಯಿಯವರೇ ಇಂಡಿಯಾ ಶೈನಿಂಗ್ ಅಂತೇಳಿ ನೆಕ್ಸ್ಟ್ ಇಲೆಕ್ಷನಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕೇಂದ್ರ ಸರ್ಕಾರವನ್ನೇ ನಾವು ತೆಗೆದು ನೋಡಿದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಸಿಕ್ಕಿದಂಥ ಮತ 31%. ಹಾಗಿದ್ರೆ 61% ಅವರಿಗೆ ಎಗೇನಿಸ್ಟ್ ಇದೆ ಅಂತೇಳಿ ಆಯಿತು. ಆ 61%
ಈಗ ಕ್ರೋಢೀಕರಣ ಆಗ್ತಾ ಇದೆ ದೇಶದಲ್ಲಿ. TDP ಅವರು ಬಿಟ್ಟರು, ನಿತೀಶ್ ಕುಮಾರ್ ಹೇಳಿದ್ದಾರೆ ಈಗಾದರೆ ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ. ಶಿವಸೇನೆ ಹೊರಗಡೆ ಬರ್ತಾ ಉಂಟು. ಇವತ್ತು ಎಲ್ಲ ಚುನಾವಣೆಯಲ್ಲಿ ಮೊನ್ನೆ ಇವತ್ತು ಇಲ್ಲಿ ಎಲ್ಲ ಕರಾವಳಿ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥನನ್ನು ಬಿಂಬಿಸಿದರು. ಅವರ ಕ್ಷೇತ್ರದಲ್ಲೇ ಮೊನ್ನೆ ಚುನಾವಣೆ ನಡೆದು ಸೋಲಾಯಿತು. ಎರಡೂ ಸ್ಥಾನದಲ್ಲಿ ಕೂಡ ಸೋಲಾಯಿತು. ಅಲ್ಲಿ ಬಿಹಾರದಲ್ಲಿ ಇವತ್ತು RJD ಮತ್ತು ಕಾಂಗ್ರೆಸ್ ಗೆದ್ದಿತು. ರಾಜಸ್ಥಾನದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತು. ಈ ರೀತಿಯಲ್ಲಿ ಒಂದು ವಾತಾವರಣ ಉತ್ತರ ಭಾರತದಲ್ಲಿ ಒಂದು ವಾತಾವರಣ ಬದಲಾವಣೆ ಆಗ್ತಾ ಇದೆ. ಎಸ್, ಈಗ ಮುಂಬರುವಂತಹ ಚುನಾವಣೆಯಲ್ಲಿ ನೀವು ಅಭ್ಯರ್ಥಿಯಾಗಿ ನಿಂತರೆ ಜನರು ಯಾವುದನ್ನು ಪರಿಗಣಿಸಬಹುದು? ನಿಮ್ಮ ಸಾಧನೆಯ ಅಥವಾ ಸರ್ಕಾರದ ಸಾಧನೆಯ ಅಥವಾ ರಾಹುಲ್ ಗಾಂಧಿ ಅವರ ಸಾಧನೆಯ? ನಮ್ಮ ಪಕ್ಷದಲ್ಲಿ ಒಂದು ನಾಯಕತ್ವ ಮತ್ತು ನಮ್ಮ ರಾಜ್ಯ ಸರ್ಕಾರದ ಸಾಧನೆ ಮತ್ತು ಶಾಸಕನಾಗಿ ನಾವೆಲ್ಲ ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ, ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ, ಜನರಿಗೆ ಮಾಡಿರುವಂಥ ಸ್ಪಂದನದ ಬಗ್ಗೆ, ಜನರಿಗೆ ಕೊಡಬೇಕಾದಂಥ ಸವಲತ್ತುಗಳ ಬಗ್ಗೆ ನಾವು ಏನು ಕೆಲಸ ಮಾಡಿದ್ವಿ ಅದೆಲ್ಲವೂ ಕೂಡ ಕೌಂಟ್ ಆಗ್ತದೆ. ಕೊನೆಯದಾಗಿ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಧಾರ್ಮಿಕ ವಿಚಾರದೆಡೆಯಲ್ಲಿ BJPಯವರು ಮತಯಾಚನೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಕಳೆದ 4.5 ವರ್ಷದಲ್ಲಿ ನಾವು ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಇವತ್ತು ಸರ್ಕಾರದಿಂದ ರೀತಿಯಲ್ಲಿ ಸಹಕಾರವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಸಾಧಾರಣ 13 ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸ ಕಾರ್ಯವನ್ನು ನಾವು ಮಾಡಿದ್ದೇವೆ. 13 ಒಂದಲ್ಲ ಒಂದು ರೀತಿಯಲ್ಲಿ ಆ ದೇವಸ್ಥಾನದ ಒಂದು ಅಭಿವೃದ್ಧಿಯಲ್ಲಿ ಸರ್ಕಾರದ ಅನುದಾನವನ್ನು ಕೂಡ ತೊಡಗಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಕೆರೆ ಅಭಿವೃದ್ಧಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಸಂಪರ್ಕ ರಸ್ತೆ ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದೀವಿ. ಯಾತ್ರಿ ನಿವಾಸ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇವತ್ತು ಅನುಕೂಲವನ್ನು ಒದಗಿಸುವಂಥ ಕೆಲಸ ಕಾರ್ಯ ಮಾಡಿದ್ದೀವಿ. ಅದು ಮಾತ್ರ ಅಲ್ಲ, ನಮ್ಮ ಕಾಪು ಕ್ಷೇತ್ರದಲ್ಲಿ ದೇವಸ್ಥಾನಗಳ ಜೊತೆಯಲ್ಲಿ ದೇವರುಗಳ ಆರಾಧನೆ ಕೂಡ ಭಾಳಷ್ಟು ದೊಡ್ಡ ರೀತಿಯಲ್ಲಿ ಇದೆ. ಇಂಥ ಸಮಯದಲ್ಲಿ ನಾವು ಇವತ್ತು ಅದಕ್ಕೆ ಕೂಡ ಪ್ರಥಮ ಬಾರಿಗೆ ಹೆಚ್ಚಿಗೆ ಇವತ್ತು ದೇವಸ್ಥಾನಗಳಿಗೆ ಇವತ್ತು ಅನುದಾನವನ್ನು ಒದಗಿಸುವಂಥ ಪ್ರಯತ್ನ ಮಾಡಿದ್ದೀವಿ. ನಮ್ಮದು ಪ್ರಾಮುಖ್ಯ ಕಸುಬು ಇವತ್ತು ಮೀನುಗಾರಿಕೆ ಜೊತೆಯಲ್ಲಿ ಇವತ್ತು ಕೃಷಿ ಕೂಡ ಪ್ರಾಮುಖ್ಯ ಕಸುಬು. ನಮ್ಮಲ್ಲಿ ಮಲ್ಲಿಗೆ ಬೆಳೀತಾರೆ, ನಮ್ಮಲ್ಲಿ ಮಟ್ಟುನಲ್ಲಿ ಗುಲ್ಲ ಬೆಳೀತಾರೆ, ನಮ್ಮಲ್ಲಿ ನರ್ಸರಿ ಇದೆ. ಇವತ್ತು ಕೃಷಿಗೆ ಅನುಗುಣ ಆಗುವಂಥ ರೀತಿಯಲ್ಲಿ ಕೂಡ ಕೃಷಿಯ ಶ್ರೇಯೋಭಿವೃದ್ಧಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ನಾವು ಕೃಷಿ ಯಂತ್ರೋಪಕರಣದ ಘಟಕಗಳನ್ನು ಪ್ರಾರಂಭ ಮಾಡಿದ್ದೇವೆ. ಕೆರೆಗಳ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಕಿಂಡಿ ಅಣೆಕಟ್ಟುಗಳನ್ನು ಮಾಡಿದ್ದೇವೆ. ನೀರಿನ ಮಟ್ಟವನ್ನು ಏರಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಕಳೆದ ಸಲ ಸಾಧಾರಣ 200 ಎಕರೆ ಜಾಗದಲ್ಲಿ ಇವತ್ತು ಪಡಿಲು ಬಿದ್ದಿರುವಂಥ ಗದ್ದೆಗಳಲ್ಲಿ ಸಾಗುವಳಿ ಮಾಡುವಂಥ ಕೆಲಸ ಕಾರ್ಯ ಆಗಿದೆ. ಈ ಸಲ ನಾವು ನಿರೀಕ್ಷೆ ಮಾಡ್ತಾಯಿದ್ವಿ ಒಂದು 500 ಎಕರೆ ಜಾಗದಲ್ಲಿ ಇವತ್ತು ಪಡಿಲು ಬಿರುವಂಥ ಗದ್ದೆಯಲ್ಲಿ ಇವತ್ತು ಕೃಷಿ ಮಾಡುವಂಥ ಕೆಲಸ ಕಾರ್ಯ ಆಗ್ತದೆ ಅಂತೇಳಿ. ನಾವು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದರೆ ಬರೇ ಕಾಂಕ್ರೀಟ್ ರಸ್ತೆ ಮಾಡೋದು, ಸೇತುವೆ ಮಾಡೋದು ಅಥವಾ ಇಂಥದಕ್ಕೆ ಸೀಮಿತವಾಗಿಲ್ಲ. ನಮ್ಮ ಜನರ ಕಸುಬುಗಳಿಗೆ, ವೃತ್ತಿಗಳಿಗೆ ಹೊಂದಿಕೊಂಡು ಆಯಾ ಪರಿಸರದ ಪ್ರಾಕೃತಿಕ ಸಂಪನ್ಮೂಲತೆಗಳನ್ನು ಒಟ್ಟು ಸೇರಿಸಿಕೊಂಡು ಮಾನವ ಸಂಪನ್ಮೂಲತೆಗಳ ಜೊತೆಯಲ್ಲಿ ಸಮಗ್ರವಾದಂಥ ಒಂದು ಅಭಿವೃದ್ಧಿಗೆ ಚಾಲನೆ ಕೊಡುವಂಥ ಕೆಲಸ ಕಾರ್ಯಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ. ಈ ರೀತಿಯಲ್ಲಿ ನಾವು ಎಲ್ಲವನ್ನೂ ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಎಲ್ಲ ಜನರ ಸಹಕಾರದಿಂದ ಈ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಾವು ಇನ್ನಷ್ಟು ಶರವೇಗದಲ್ಲಿ ನಾವು ಅಭಿವೃದ್ಧಿಪಡಿಸುವಂಥ ಕೆಲಸ ಕಾರ್ಯವನ್ನು ಕಾಪುನ ಅಭಿವೃದ್ಧಿ ಪಡಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇನ್ನಷ್ಟು ಕೆಲಸ ಕಾರ್ಯಗಳಾಗಬೇಕಾಗಿದೆ. ಇನ್ನಷ್ಟು ಕೆಲಸ ಕಾರ್ಯಗಳ ಕಾಪು ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಇವತ್ತು ಮುಂಚೂಣಿಯಲ್ಲಿ ಅನ್ನುವಂಥ ಕೆಲಸ ಕಾರ್ಯಕ್ಕೋಸ್ಕರ ಎಲ್ಲರ ಸಹಕಾರದಿಂದ ಇವತ್ತು ಆ ಕೆಲಸ ಕಾರ್ಯ ಆಗಬೇಕಾಗಿದೆ. ಅದಕ್ಕೆ ದೇವರ ಅನುಗ್ರಹ ಮತ್ತು ಜನರ ಆಶೀರ್ವಾದ ಕೂಡ ಬೇಕು. ಇಷ್ಟೊತ್ತು ಬಂದು ನಿಮ್ಮ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ರಾಜಕೀಯದ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೆ ಆರೋಪಗಳ ಬಗ್ಗೆ ಸ್ಪಷ್ಟನೆ ನೀಡಿರ್ಬೋದು. ಸೊ ಈ ಎಲ್ಲದ್ರ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.